ಕೋಡಿಬಾಯಲ್. ನಲವತ್ತು ವರ್ಷದ ಹಿರಿಯ ಆಟಗಾರನೊಳಗೊಂಡಂತಹ ಟೀಮ್ ಸುದರ್ಶನ ಕೋಡಿಬಾಯಲ್. ಲಕ್ಕಿ ಕೂಪನ್ ಪುಸ್ತಕ ಕೊನೆನಗ್ಲ ಐನಾತ್ ಬೇಗ ಅವನ ಕಂತು ಕೊರ್ಲೆ ಐತ ಕೌಂಟರ್ ಫಾಯಿಲ್ ಕಂತು ಕೊರ್ಲೆ ಡ್ರಾ ಮಲ್ಪೆರ ಸಮಯ ಆಂಡ್ ಕ್ವಾರ್ಟರ್ ಫೈನಲ್ ಮುಗಿಪುನಿಕ್ ದುಂಬಾದ ನಮಕ್ ಅವನ ಡ್ರಾ ಮಲ್ಪೆರ ಉಂಡು ಪುಸ್ತಕ ಕೊನೆನಗ್ಲ ಐನಾತ್ ಬೇಗ ಕೌಂಟರ್ ಫಾಯಿಲ್ ಕಂತು ಕೊರಡು 7 ಸಂಬಿಲಡ್ಕ 1 ಟಾಸ್ ಅಂಡ್ elected to field first. I think so. They won the toss and electing to field first. And the opposition team like Sudarshana Kodibail are on the riding area. ಪ್ರಥಮಾರ್ಧದ ಚಾಲನ ಸದೃಢ ದೇಹದಾಢ್ಯವನ್ನು ಒಳಗೊಂಡಂತಹ ಸಮಬಲಶಾಲಿ 7 ಜನರನ್ನೊಳಗೊಂಡಂತಹ ತಂಡ ಸೆವೆನ್ಸ್ ಅಂಬಿಲಡ್ಕ. ಹಾಗೆಯೇ ಕೆಜಿ ವಿಭಾಗದ ಧಾರಾಳ ಅನುಭವವುಳ್ಳಂತಹ ಸುದರ್ಶನ ಕೋಡಿಬಾಯಲ್. ಬೋನಸ್ ಅಂಕಗಳೊಂದಿಗೆ ಮರಳಿದ್ರು ದಾಳಿಗಾರ. ಪ್ರಥಮ ಅಂಕದ ಖಾತೆ ಆರಂಭ. ನೇರ ಪ್ರಸಾರ ನಮ್ಮ ಮೀಡಿಯಾ 24x7 ತೂಂದಿತ್ತಿನಕ್ಲೆಗೆ ಒಂಜಿ ಸೂಚನೆ. ಯೂಟ್ಯೂಬ್ ಮಾಧ್ಯಮದ ಲಿಂಕ್ ಚೇಂಜ್ ಆತಂಡ್ರೆ ಒಂಜಿ ಲಿಂಕ್ 16 ಗಂಟೆದಾತ ಪೊರ್ತು ಮಾತ್ರ ನಮಕ್ ನೇರ ಪ್ರಸಾರ ವೀಕ್ಷಣೆ ಮಲ್ಪೆರ ಆಪುನು. 16 ಗಂಟೆ ಕರಿದಾನಗ ಅವತ್ತ ಲಿಂಕ್ ಚೇಂಜ್ ಆಪುಂಡು. ನೇರ ಪ್ರಸಾರ ತೂವೊಂದಿಪ್ಪುನಂಚಿನ ಮಾತೆರೆಲ್ಲ ಮನವಿ ಮಲ್ತೊಂದುಲ್ಲ. ಲಿಂಕ್ ಚೇಂಜ್ ಆತನೆ ಡೈವರ್ಟ್ ಮಲ್ತೊಲ್ನೆ. ಸುದರ್ಶನ ಕೋಡಿಬಾಯಲ್ ಅಂಕದ ಖಾತೆಯಲ್ಲಿ ಆರಂಭ ಕಂಡುಕೊಂಡಿಲ್ಲ. ಸೆವೆನ್ಸ್ ಅಂಬಿಲಡ್ಕ ಅಂಕದ ಖಾತೆಯಲ್ಲಿ 3 ಅಂಕಗಳ ಜೋಡಣೆಗೊಂಡಿದೆ. ಅಭಿ ಕಡಂಬಾರ ದಾಳಿಯಲ್ಲಿ ಎದುರಾಳಿ ತಂಡದ ಕೋಟೆಯಲ್ಲಿರುವ 5 ಜನರಿರುವ ರಕ್ಷಣಾ ಕೋಟೆಯೊಳಗೆ ನುಗ್ಗಿ ಅಂಕಗಳನ್ನು ಹೆಕ್ಕಿ ತರುವಂತ ಪ್ರಯತ್ನದಲ್ಲಿ ಅಂಕಗಳಿಲ್ಲದೆ ವಾಪಸಾತಿಯನ್ನು ಕಂಡುಕೊಂಡಿದ್ದಾರೆ. ಸುದರ್ಶನ ಕೋಡಿಬೈಲ್ ತಂಡದ ಖಾತೆಯಲ್ಲಿ ಈ ತನಕ ಅಂಕದಲ್ಲಿ ಚಾಲ್ತಿ ಕಂಡುಕೊಂಡಿಲ್ಲ. ಇದು ರಾಜು ಪಂಜಾರ್ ಅವರ ದಾಳಿ ಮುಂದುವರಿಯುತ್ತಾ ಇದೆ. ಬೋನಸ್ ಅಂಕಕ್ಕೋಸ್ಕರ ಪ್ರಯತ್ನವಿತ್ತು, ಸಫಲತೆಯನ್ನು ಕಂಡುಕೊಂಡಿಲ್ಲ. ಮತ್ತೊಮ್ಮೆ ಸತತ ದಾಳಿಗಳಲ್ಲಿ ಶಿವ ಕುಂಜತ್ತೂರು ಈ ಬಾರಿ ಬಂಧನವಾಗಿದ
ಒಂದಂಕದ ಖಾತೆಯ ಆರಂಭ ಸುದರ್ಶನ ಕೋಡಿಬೈಲ್ ತಂಡದ ಕಡೆಗ. ರಾಜು ಪಂಜಾ ಕಾರ್ನರ್ ವಿಭಾಗದಲ್ಲಿ ತಮ್ಮ ಕೈ ಚಳಕವನ್ನು ಪ್ರದರ್ಶಿಸುತ್ತಾ ಎದುರಾಳಿಯ ದಾಳಿಗಾರರನ್ನು ಬಂಧಿಸಿದ್ರು. ಸತತ ಆಲ್ರೌಂಡ್ ವಿಭಾಗದಲ್ಲಿ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ರಾಜು ಪಂಜಾರ್ ಅವರು. ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿಯ ಕೋರಿಕೆ. ನೀಲೇಶ್ ಶಿಂದೆ ದಾಳಿಯಲ್ಲಿ. ನೀಲ ಕಾಲುಗಳ ನೀಲೇಶ್ ಅಂಕಗಳಿಲ್ಲದ ವಾಪಸಾತಿ. ಅಂಕದಲ್ಲಿ 1 ಮತ್ತು 3 ಇನ್ ಫೇವರ್ ಆಫ್ ಸುದರ್ಶನ ಕೋಡಿಬೈಲ. ಎರಡು ಅಂಕಗಳ ಸ್ಪಷ್ಟ ಮುನ್ನಡೆ ಇದೆ ಸೆವೆನ್ಸ್ ಅಂಬಿಲಡ್ಕ ತಂಡಕ್ಕ. ದಿಲ್ದಿತ್ ಅಂಬಿಲಡ್ಕ ಇವರ ನೇತೃತ್ವದಲ್ಲಿರುವಂತಹ ಸೆವೆನ್ಸ್ ಅಂಬಿಲಡ್ಕ ಬೋನಸ್ ಅಂಕವನ್ನು ನೀಡುತ್ತಾ ಇದ್ದಾರೆ. ನೀಲಕಾಯದ ದಾಳಿಗಾರ ನೀಲೇಶ್ ರವರ ಚಾಕಚಕ್ಯತೆಯ ಮೂಲಕ ಬೋನಸ್ ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಅಂಕದ ಖಾತೆಯಲ್ಲಿ 4 ಅಂಕಗಳ ಜೋಡಣೆ. ಪ್ರಥಮಾರ್ಧದ ಮುಕ್ತಾಯ ಕಂಡುಕೊಳ್ಳುತ್ತಾ ಇದೆ. 4-1 3 ಅಂಕಗಳ ಸ್ಪಷ್ಟ ಮುನ್ನಡೆ ಇದೆ ಸೆವೆನ್ಸ್ ಅಂಬಿಲಡ್ಕ ತಂಡಕ್ಕೆ. ಮಧ್ಯಂತರ ವಿರಾಮದ ವೇಳೆಯ ನಂತರ ದ್ವಿತೀಯಾರ್ಧದ ಆರಂಭ ಕಂಡಿದೆ. ನೀಲೇಶ್ ರವರ ದಾಳಿ ಮುಂದುವರಿಯುತ್ತಾ ಇದೆ. 4-1 ಅಂಕದ ಖಾತೆ. ಸೆವೆನ್ಸ್ ಅಂಬಿಲಡ್ಕ ಗಳಿಸಿದಂತ 4ರ ಮುಂದೆ ಎದುರಾಳಿ ತಂಡ ಗಳಿಸಿದ್ದು 1. ಐದು 1
5-1 ಈ ಬಾರಿ ಅಭಿಯವರ ಬಂಧನಕ್ಕೆ ಪ್ರಯತ್ನವಿತ್ತು. ಬಂಧನ ಸಫಲವಾಗುತ್ತಾ ಇದೆ. 2ನೇ ಅಂಕದ ದಾಖಲಾತಿ ಸುದರ್ಶನ ಕೋಡಿಬೈಲ್ ತಂಡದ ಕಡೆಗೆ. ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ವೇಳೆಯನ್ನ ಪಡ್ಕೊಳ್ತಾ ಇದ್ದಾರೆ ಸುದರ್ಶನ ಕೋಡಿಬೈಲ್ ತಂಡದವರು. ಕೊನೆಯ 3 ನಿಮಿಷಗಳ ಅವಧಿ ಮಾತ್ರ ಉಳಿದಿರ್ತದೆ ಪೂರ್ಣಾವಧಿಯ ಮುಕ್ತಾಯಕ್ಕೆ. ಎರಡು 5 ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಸೆವೆನ್ಸ್ ಅಬ್ಬಿಲಡ್ಕ. ನೀಲಕಾಯದ ನೀಲೇಶ್ ರವರ ದಾಳಿ ಮುಂದುವರಿಯುತ್ತಾ ಇದೆ. ಎರಡನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೋಸ್ಕರ ತಯಾರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಿತ್ರ ಬಳಗ ದೇವರಗದ್ದೆ ಹಾಗೆಯೇ ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಿ. ಈ ಬಾರಿ ದಾಳಿಗಾರನ ಸ್ವಯಂ ತಪ್ಪನ್ನ ಸದುಪಯೋಗಪಡಿಸಿಕೊಂಡಂತಹ ರಕ್ಷಣಾ ವಿಭಾಗ ದಾಳಿಕಾರನನ್ನು ಬಂಧಿಸುವಲ್ಲಿ ಸಫಲವಾಗುತ್ತಾ 1 ಅಂಕದ ಸೇರ್ಪಡೆಗೊಂಡಿದೆ. ಖಾತೆಯಲ್ಲಿ 6-2 4 ಅಂಕಗಳ ಸ್ಪಷ್ಟ ಮುನ್ನಡೆ ಇದೆ ಸೆವೆನ್ಸ್ ಅಂಬಿಲಡ್ಕ ತಂಡಕ್ಕೆ. അടുത്ത മത്സരം കടുത്തതായിരിക്കും അടുത്ത മത്സരം മിത്ര ಬಳಗ ದೇವರಗದ್ದ കുത്യാള ശ്രീ കൂഡ്ലു ബി. എത്രയും പെട്ടെന്ന് പ്രവേശന കവാടത്തിന്റെ അരികെ വരിക. മിത്ര ಬಳಗ ದೇವರಗದ್ದ കുത്യാള ശ്രീ കൂഡ്ലു ബി. എത്രയും പെട്ടെന്ന് പ്രവേശന കവാടത്തിന്റെ അരികെ വരിക. ആയിനാത്ത് ബിഗ്ബലെ മിത്ര ಬಳಗ ದೇವರಗದ್ದೆ ಅಂಜನೆ ಕುತ್ಯಾಳ ಶ್ರೀ ಕೂಡ್ಲು ಬಿ. ರೆಡ್ ಟೀಮ್ ದಕಲ್ಲ ಪ್ರವೇಶ ದ್ವಾರದ ಅಡೆಬಲೆ. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ ಸೆವೆನ್ಸ್ ಅಂಬಿಲಡ್ಕ ಗಳಿಸಿದಂತಹ 9 ಅಂಕಗಳಿಗೆ ಎದುರಾಗಿ 2 ಅಂಕಗಳನ್ನು ಮಾತ್ರ ಗಳಿಸಿಕೊಂಡು ಸೋಲೊಪ್ಪಿಕೊಂಡಿದ್ದಾರೆ ಸುದರ್ಶನ ಕೋಡಿಬೈಲ್. ಅಭಿನಂದನೆಗಳು ಸೆವೆನ್ಸ್ ಅಂಬಿಲಡ್ಕ ತಂಡಕ್ಕೆ. ಧನ್ಯವಾದಗಳು ಸುದರ್ಶನ ಕೋಡಿಬೈಲ್ ತಂಡಕ್ಕೆ. ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ ಮತ್ತು ಮಿತ್ರ ಬಳಗ ದೇವರಗದ್ದೆ. ಮಿತ್ರರ ಬಳಗ ದೇವರಗದ್ದೆ ಹಾಗೂ ಕುತ್ಯಾಳ ಶ್ರೀ ಕೂಡ್ಲು ಬಿ. ಮಿತ್ರ ಬಳಗ ದೇವರಗದ್ದೆ ಬನ್ನಿ. ಹಾಗೆ ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ ಆದಷ್ಟು ಬೇಗ ಪ್ರಾಂಗಣದ ಹತ್ರ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕರೆಗೆ ಓಗೊಟ್ಟು
ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತಾ ಪ್ರಥಮತವಾಗಿ ಅಂಗಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಹಿರೀಜಾ ದೂರದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ತನಕ ಬಂದು ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸ್ತಾ ಇರುವಂತಹ ಮಿತ್ರ ಬಳಗ ದೇವರಗದ್ದೆ, ಹಾಗೆ ದೂರದ ತಮಿಳುನಾಡಿನಿಂದ ಈ ತನಕ ಬಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಹ ಉತ್ಸಾಹವನ್ನು ತೋರ್ಪಡಿಸಿದಂತಹ ಯುವಕರು ಕುತ್ಯಾಳ ಶ್ರೀ ಕೂಡ್ಲು, ರೆಡ್ ಕ್ವಾರ್ಟರ್ ಮುಗಿದು ಮೂಜನೇ ಕ್ವಾರ್ಟರ್ಗೆ ನಮ್ಮ ರೆಡಿಯ ಒಂದಿಲ್ಲ. ಕುತ್ತಿಯಾಡ ಶ್ರೀ ಕೂಡ್ಲು ಎ ಬುಕ್ SKP ಕುತ್ತಿಯಾಡ ಶ್ರೀ ಕೂಡ್ಲು ಮಿತ್ರ ಬಡಗ ದೇವರಗದ್ದೆ ಏರೇ ಕ್ವಾರ್ಟರ್ ರೆಡ್ ಕ್ವಾರ್ಟರ್ ಮುಗಿದನ್ ನನ್ನ ರೆಡ್ಡೆ ಇಬ್ಬನಿ ಐಟ್ ಒಂಜಿ ಓಪನ್ ಮಲ್ತದ ಒಂಜಿ ತಮಿಳ್ನಾಡ್ದವು ಹರ್ಷಿತ್ ಶೆಟ್ರಲ್ಲೇರ ಟ್ಯಾಕಲ್ ಮುಖೇನ ಖಾತೆ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧವಾಗಿ ತಮಿಳುನಾಡು ಕೇರಳದ ಅಂಕಣದಲ್ಲಿ ಆಡ್ತಾ ಇದೆ. ಮೂರು ನೆರೆಹೊರೆಯ ರಾಜ್ಯಗಳ ಸಂಗಮ ಕಿದೂರ್ನಲ್ಲಿ ನಡೀತಾ ಇದೆ. ದೇವರಗದ್ದೆ ತಮ್ಮ ಖಾತೆಯನ್ನ ಆರಂಭಿಸಬೇಕಾಗಿದೆ. ದ್ವಿತೀಯ ಟ್ಯಾಕಲ್, ಎರಡನೇ ಟ್ಯಾಕಲ್ ಮುಖೇನ ಖಾತೆಯಲ್ಲಿ 2 ಅಂಕದ ಜೋಡಣೆ. ಹರ್ಷಿತ್ ಶೆಟ್ರೆ ಯಾನ ತುಳುಟು ಬನಂದು ಪೋಪೆ ಕನ್ನಡದ ಬನಂದು ಪೋಪೆ ಇದು ತಮಿಳ್ ಟ್ರಾನ್ಸ್ಲೇಟ್ ಮಲ್ಪಲೆ ಈರೆಗಲ ವಂತೆ ವಂತೆ ಬರ್ಪುನ ಓ ಪಚ್ಚಿಲ್ಲ ಟಚ್ ಇಲ್ಲ ಅಗ್ಲ ಬುಧರ ಗೊತ್ತುಂಡೇರಿಗೆ ಖಾತೆಯಲ್ಲಿ 2 ಸಂಪಾದನೆಯಾಗಿದೆ. ತಮಿಳುನಾಡು ಕರ್ನಾಟಕದ ಖಾತೆ ಆರಂಭವಾಗಿದೆ. ಇದು ಬಲಿಷ್ಠ ಹಿಡಿತ. 1 ಅಂಕ ಖಾತೆಯನ್ನ ಆರಂಭಿಸಿದೆ ದೇವರಗದ್ದೆ.
ಹರ್ಷಿತಾರೆ ಒಂಚೂರು ತೂತು ಟ್ಯಾಕಲ್ ಮಲ್ಪರ ಪಲ್ಲೆ ಈರೆಗೆ ಬಾಸ್ ಇಜ್ಜ Just number 9 from the side of Kuttiyada Sri Kudlu. ನಿರಂತರ ದಾಡಿಯ ಮುಂಚೂಣಿಯಲ್ಲಿದ್ದಾರೆ. ಖಾತೆಯಲ್ಲಿ 3 ಜೋಡಣೆಯಾಗಿದೆ. ಜೆರ್ಸಿ ನಂಬರ್ 4 ಖಾತೆಯಲ್ಲಿ 3 ಸಂಪಾದನೆಯಾಗಿದೆ. ಎದುರಾಳಿ ತಂಡ ದೇವರ ಗದ್ದೆ ಗಳಿಸಿಕೊಂಡದ್ದು ಕೇವಲ 1 ಮಾತ್ರ. 2 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಗೆದ್ದಲ್ಲಿ ಸೆಮಿ ಹಂತವನ್ನು ತಲುಪುವಂತ ಅವಕಾಶ. Three-one in favor of Kuttiyada Sri Kudlu. Half time could change. ಮಧ್ಯಂತರ ವಿರಾಮದ ವೇಳೆಗೆ 3-1 3-1 in favor of Kuttiyada Sri Kudlu. ಹರ್ಷಿತರ ಈ ಮೈಗೆ ಬರ್ಬೋದು ಜರ ಬಲೆ ಹರ್ಷಿತಾರೆ ಉಲೈ ಬರಪಾರ ಉಲೈ ಲೆಪ್ಪಡ ಅಂಚತೆ ಈಡೆ ಬರ್ಪಾರ ಅಂದ ಉಲೈ ಮೂಲಕುಲ್ಲು ತೂಕ ದಾದಾಗೆ
ಬೈದಿನ ಹೊತ್ತಿಗೆ ഞാൻ നിദ്രടുത്ത് ഞാൻ നിദ്രടുത്ത് ഞാൻ തൂത്ത് ತಿರ್ಗಾದೆ ಬೀರಬಹುದು ಬೀರಬಹುದು ಒಂಬತ್ತು ಮಣಿ 10 ಮಣಿ ತೀರು ದೇವೇನ ಒಂಜಿ ಕೊಡ್ರೆ ಒಂಜಿ ಸೆಮಿ 2 ಸೆಮಿ ಒಂಜಿ ಫೈನಲ್ ನಾಳೆ ಮ್ಯಾಚ್ ಉಂಟು 10 ರನ್ ಮುಗಿಯುವ 10 3-1 3-1 ಮುನ್ನಡೆಯಲ್ಲಿ ಕುತ್ತಿಯಾಡ ಶ್ರೀ ಕೂಡ್ಲು. ಮಾಬಲೇನಾ ಮಾಪ್ಲೆ 4-1 4-1 4-1 4-1 சரியா? கல்லுப்பு அரைச்ச மஞ்சள் சந்து. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಇಲ್ಲಿ ಟ್ಯಾಕಲ್ ಆಗುತ್ತಾ ಇದೆ 2 and 4 5 2-4 ಫಸ್ಟ್ ರೆಡ್ ಆನ್ ದೇವರಗದ್ದೆ ಟೀಮ್ ಕ್ಯಾಪ್ಟನ್ ಪ್ಲೀಸ್ ನಾಟ್ ಟೈಮ್ ಔಟ್ ಓವರ್. ಟೀಮ್ ವಿಮಲ್ ಉಲ್ಲೇರ್ ವಿಮಲ್
ಅವು ಮತ್ತೆ ಮೂಲ ಬ್ಯಾನ್. ನಾಲ್ಕು ಎರಡು 4-2 ಇನ್ ಫೇವರ್ ಆಫ್ ಕುತ್ತಿಯಾಡ ಶ್ರೀ ಕೂಡ್ಲು. ಆಹಾ ಯಾರಂದಪ್ಪಯ್ಯ. 5-2. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 5-2 5-2 ಇನ್ ಫೇವರ್ ಆಫ್ ಕುತ್ತಿಯಾಡ ಶ್ರೀ ಕೂಡ್ಲು. One each point. ಅಕ್ಲು ತಮಿಳ್ದ ದಾದನ ಕೇಂದ್ರ ನಮ್ಮ ಅಂಪೇರ್ ಕನ್ನಡದ ದಾದನ ಪಂಡೇರ ಅರ್ಥ ಆತನ. 1 each point. ಸೊಂಟಕ್ಕೆ ಕೈ ಹಾಕುವಂತ ಪ್ರಯತ್ನ ವಿಫಲತೆಗೊಡ್ತಾ ಇದೆ. ಅಂತಿಮ 1 ನಿಮಿಷಗಳು ಮಾತ್ರ ಬಾಕಿ ಇದೆ. 7-3 7-3. ಕಾಲ ಮೇಲೆ ಅಂಚಲ ಇಂಚಲ ಶರತೆರೆ ಮೂಜಿ ಕ್ವಾರ್ಟರ್ ಮುಗಿತಾರೆ ಅಂದ ನಾನು ಒಂಜಿ ಕ್ವಾರ್ಟರ್ ಓರಿದ್ದೇನೆ. ಅವು ನಮ್ಮ ಹರ್ಷಿತಾರೆ. ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ ಅಂಜನೆ ಯುವದಾರ ಕನ್ನಡಿಪಾರ ಅಂಜನೆ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡದಕ್ಲೆ ಪ್ರವೇಶ ದ್ವಾರದ ಅಡೆ ಬತ್ತದ ಉಂತದು ತಯಾರಾದಿಪ್ಲೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಿಲ್ ಬಿ ಇನ್ ಪ್ರೋಗ್ರೆಸ್. ದಿಸ್ ಇಸ್ ದ ಥರ್ಡ್ ಒನ್. 5-9. ಕುತ್ಯಾಳ ಶ್ರೀ ಕೂಡ್ಲು ಗಳಿಸಿಕೊಂಡಂತಹ 9 ಅಂಕಗಳಿಗೆ ಎದುರಾಗಿ ಮಿತ್ರ ಬಳಗ ದೇವರಗದ್ದೆ ಗಳಿಸಿದ್ದು 5 ಅಂಕಗಳನ್ನು ಮಾತ್ರ. 4 ಅಂಕಗಳ ವ್ಯತ್ಯಾಸವಿದೆ. ಆರು 7-9 2 ಅಂಕದ ಅಂತರದಲ್ಲಿ ಸೋಲನ್ನು ಒಪ್ಪಿಕೊಂಡಿದೆ ದೇವರಗದ್ದೆ. ಜೆಪಿಯನ್ನ ಆತ ಎಡ್ಡ ಸ್ಟ್ರಾಂಗ್ ಟೀಮ್ ಮಾಡ್ಲ ನಮ್ಮ ದೇವರಗದ್ದ ಟೀಮ್ ದಕ್ಲ ಆತ ಸುಲಭ ಸೋತೀಜೆ ಅವೇ ಅಂಚ ಮೂಜಿ ಕ್ವಾರ್ಟರ್ ಮುಗಿದನ. ನಮ್ಮ ಕಡೇತ ಕ್ವಾರ್ಟರ್ ಅಂಜಿ ಬಾಕಿ ಹೊರಿದನ. ಕುತ್ತಿಯಾಡ ಶ್ರೀ ಕೂಡ್ಲು ಎ ಬುಕ್ಕ ಯವಧರ ಕನ್ನಡಿ ಬಾರೆ ಮುಂದುವರಿಸಲೆ. ಕುತ್ಯಾಳ ಶ್ರೀ ಕೂಡ್ಲು ಎ ತಂಡದ ಕ್ಲಬಲೆ ಅಂಚನೆ ಯುವಧಾರ ಕನ್ನಡಿಪಾರ ಬಲೆ. ನಮ್ಮೂರ್ ದಜಬನೇರ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡದಕ್ಲೆ ಪ್ರವೇಶ ಮಲ್ದೊಂದುಲ್ಲೇರೆ ಅಂಚನೆ ಯುವಧಾರ ಕನ್ನಡಿಪಾರ ಅಕುಲ್ಲ ಬೈದೇರಿ. ಕಳೆದ ಸ್ಪರ್ಧೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡಕ್ಕೆ ಎದುರಾಗಿ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಗಳಿಸಿದಂತಹ 10 ಅಂಕಗಳಿಗೆ ಎದುರಾಗಿ ಕೇವಲ 1 ಅಂಕವನ್ನು ಗಳಿಸಿಕೊಂಡು ಮಧ್ಯಂತರ ವೇಳೆಯಲ್ಲಿ ಹಿನ್ನಡೆ ಅನುಭವಿಸಿಕೊಂಡಂತಹ ತಂಡ ಯುವಧಾರ ಕನ್ನಡಿಪಾರ ಅದ್ಭುತ ರೀತಿಯ ಹಿಂತಿರುಗಿ ಬರುವಿಕೆಯ ಮೂಲಕ ಪೂರ್ಣಾವಧಿಯ ಮುಕ್ತಾಯಕ್ಕೆ
23-15 ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಂಡು ಕ್ವಾರ್ಟರ್ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಂತಹ ಯುವತಾರ ಕನ್ನಡಿಪಾರೆ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಬಲಿಷ್ಠ ಬಲಾಢ್ಯ ತಂಡ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡಗಳ ಸಮಾಗಮವಾಗುತ್ತಾ ಇದೆ. ಕೊನೆಯ ಕ್ವಾರ್ಟರ್ ಫೈನಲ್ ಮುಖಿಯಲ್ಲಿ ಸೆಣಸಾಡಲು ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಂಡದ್ದು ಕುತ್ಯಾಳ ಶ್ರೀ ಕೂಡ್ಲು. ದಾಳಿಯಲ್ಲಿ ಯುವಧಾರ ಕನ್ನಡಿಪಾರೆಯ ಯುವಕರು 5 ನಂಬರ್ ಬನಿಯಾನುಧಾರಿ ಜೆಪಿ ಎಂಬ ದಾಳಿಕಾರನ ಆರಂಭ ಕಂಡುಕೊಳ್ಳುತ್ತಾ ಇದೆ. Someone into the lobbies, I think. First point opened for Yuvadara Kannadipara. Oh, that's a big mistake from the side of Yuvadara Kannadipara. Jersey number 33 gone out. 1 each. Rakshita goes out in the what a right this is! That man, the tall man in the side of Yuvadara Kannadipara shows his intent and picks 2 man. That's a beauty of kabaddi. I think how many fingers are showing the points? Let's see. ಕಬಡ್ಡಿ ಎಂಬುದು ಕ್ರೀಡಾ ಸ್ಫೂರ್ತಿ ಮೆರೆಯತಕ್ಕಂಥ ಕ್ರೀಡೆ. ಸತ್ಯಸಂಧತೆಗೆ ಹೇಳಿ ಮಾಡಿಸಿದಂಥ ಕ್ರೀಡೆ, ಗ್ರಾಮೀಣ ಸೊಗಡಿನ ಕ್ರೀಡೆ. ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದುಕೊಳ್ಳಬೇಕಾದರೆ ಈ ಕ್ರೀಡೆಯ ಕ್ರೀಡಾ ಸ್ಫೂರ್ತಿಯೇ ಕಾರಣ. ಆದ ಕಾರಣ ಆಟಗಾರರ ಕ್ರೀಡಾ ಸ್ಫೂರ್ತಿಯಿಂದಲೇ ಯಾವುದೇ ಒಂದು ಅದ್ದೂರಿ ಕ್ರೀಡಾಕೂಟಕ್ಕೂ ಯಶಸ್ಸು ದೊರಕಬೇಕಾದರೆ ಆಟಗಾರರ ಸಹಕಾರ ಅತ್ಯಗತ್ಯ. ತೀರ್ಪುಗಾರರು ಎಷ್ಟೇ ಚಾಕಚಕ್ಯತೆಯಿಂದ ಕಾರ್ಯನಿರ್ವಹಿಸಿದರೂ ಕೂಡ ತಪ್ಪುಗಳು ಸಂಭವಿಸುವುದು ಸಹಜ. ಈ ಬಾರಿ ಮತ್ತೊಮ್ಮೆ ನೀಲಕಾಯದ ದಾಳಿಕಾರನ ಸತತ ಅಂಕಗಳ ಜೋಡಣೆ. ಯುವಧಾರ ಕನ್ನಡಿಪಾರ ಪ್ರಥಮಾರ್ಧದಲ್ಲಿ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆಯನ್ನು ನೀಡ್ತಾ ಇದ್ದಾರೆ. ಗಳಿಸಿಕೊಂಡದ್ದು 5, ಬಿಟ್ಟುಕೊಟ್ಟದ್ದು 1, 4 ಅಂಕಗಳ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಇದ್ದಾರೆ ಯುವಧಾರ ಕನ್ನಡಿಪಾರೆ ಎಂಬ ಸ್ಫೂರ್ತಿಯುತ ಯುವಕರ ತಂಡ. ಈ ಬಾರಿ 2 ಕಾಳುಗಳ ಮಧ್ಯೆ ಒದಗಿಕೊಂಡಂತಹ ರಕ್ಷಣಾತ್ಮಕ ಆಟಗಾರ. ಬಲಿಷ್ಠ ಬಲಾಢ್ಯ ಪ್ರಯತ್ನವಿತ್ತು. ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್. 2 ಅಂಕಗಳ ಜೋಡಣೆ ಕುತ್ಯಾಳ ಶ್ರೀ ಕೂಡ್ಲು ತಂಡಕ್ಕೆ. ಈ ಬಾರಿ ಅದೇ ನಾಣ್ಯದಲ್ಲಿ ಪ್ರತಿರೋಧವನ್ನು ತೋರ್ಪಡಿಸಿದ್ರು. ಅದೇ ನಾಣ್ಯದಲ್ಲೇ ಪ್ರತಿರೋಧ. ಆಟಗಾರನ ಬಂಧನವಾಗುತ್ತಾ ಇದೆ. ರಕ್ಷಿತ್ ರವರ ಮುಖೇನ 1 ಅಂಕದ ಜೋಡಣೆ ಕಂಡುಕೊಳ್ಳುತ್ತಾ ಇದೆ ಯುವಧಾರ ಕನ್ನಡಿಪಾರ. 6ರ ಮುಂದೆ 3 ಅಂಕಗಳ ವ್ಯತ್ಯಾಸವಿದೆ. ಈ ಬಾರಿ ಮತ್ತೊಮ್ಮೆ ಸೂಪರ್ ಟ್ಯಾಕಲ್. ಸತತ 2ನೇ ಬಾರಿ ಸೂಪರ್ ಟ್ಯಾಕಲ್ ಆಗುತ್ತಾ ಇದೆ. 5-6
1 ಅಂಕದ ಮುನ್ನಡೆ ಯುವದಾರ ಕನ್ನಡಿಪಾರ. ಯುವದಾರ ಕನ್ನಡಿಪಾರ ಗಳಿಸಿದ್ದು 6, ಬಿಟ್ಟುಕೊಟ್ಟದ್ದು 5. ಈ ಬಾರಿ ಮತ್ತೊಮ್ಮೆ ರಕ್ಷಣಾ ಕ್ಷೇತ್ರ ಅಭೇದ್ಯವಾಗುತ್ತಾ ಇದೆ ಕುತ್ಯಾಳ ಶ್ರೀ ಕೂಡ್ಲು ತಂಡದ ಕಡೆಯಿಂದ. ಸತತವಾಗಿ ದಾಳಿಗಾರರನ್ನು ಬಂಧಿಸುತ್ತಾ ಅಂಕದ ಜೋಡಣೆಯನ್ನು ಮಾಡ್ತಾ ಇದ್ದಾರೆ. 6-6 ಸಮ. ಈ ತಂಡಗಳು ರಕ್ಷಣೆಯನ್ನು ಮಾತ್ರ ನೆಚ್ಚಿಕೊಂಡಿದೆ. ಈ ಬಾರಿ ಡುಬುಕಿಗೆ ಪ್ರಯತ್ನವಿತ್ತು, ಆದರೆ ಅನಿರೀಕ್ಷಿತ ವೇಗದೊಂದಿಗೆ ರಕ್ಷಣಾ ಕೋಟೆ ಮತ್ತೊಮ್ಮೆ ಭದ್ರವಾಗುತ್ತಾ ಇದೆ. ಸತತ 4ನೇ ಬಾರಿ ಎದುರಾಳಿ ತಂಡದ ದಾಳಿಗಾರರನ್ನು ಬಂಧಿಸುವಲ್ಲಿ ಸಫಲತೆ. ಕೊತ್ಯಾಳ ಶ್ರೀ ಕೂಡ್ಲು ಬಲಿಷ್ಠ ಬಲಾಢ್ಯ ಆಟಗಾರರು 7-6ಕ್ಕೆ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಕುತ್ಯಾಳ ಶ್ರೀ ಕೂಡ್ಲು ತಂಡ. ಒಂದೊಮ್ಮೆ 5-1 ಖಾತೆ, ಇದೀಗ 7-6ಕ್ಕೆ 1 ಅಂಕದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಕುತ್ಯಾಳ ಶ್ರೀ ಕೂಡ್ಲು ತಂಡದ ಆಟಗಾರರು. ಅದ್ಭುತ ರೀತಿಯ ಹಿಂತಿರುಗಿ ಬರುವಿಕೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಅಂಕಗಳ ಅಂಗಣದ ಬದಲಾವಣೆ ಕಂಡುಕೊಳ್ಳುತ್ತಾ ಇದ್ದೇವೆ. ಅಂಕಗಳು 7 ಮತ್ತು 6ರಲ್ಲಿದೆ. ಹರ್ಷಿತರಿಗೆ ರೆಸ್ಟಿಜ್ಜಿಗೆ 3ನೇ ಕ್ವಾರ್ಟರ್ ಎಡೆನ ಬೆಂತೇರಿ 4ನೇ ಕ್ವಾರ್ಟರ್ ಐನಾತು ಬೇನೊಂದುಲ್ಲೇರು. ದಯಮಲ್ತದು ಏರಲ್ನ ಓರಿ ಕೋಚಿಂಗ್ ಮಲ್ಪಲೆ ಗಿಲ್ಲಿ ವಿಜಯನ ಕಾರಕ್ತಾನೆ ಆತನಿಗೆ. ಏಳು 6 ಕುತ್ಯಾಳ ಶ್ರೀ ಕೂಡ್ಲು 7, ಯುವದಾರ ಕನ್ನಡಿಪಾರ 6. 1 ಅಂಕದ ಮುನ್ನಡೆಯಲ್ಲಿದೆ ಕುತ್ಯಾಳ ಶ್ರೀ ಕೂಡ್ಲು. ತಪ್ಪು 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 ಕಂಡು ಬಂತು. ಕಾರ್ನರ್ ವಿಭಾಗದ ಆಟಗಾರನಿಂದ ಸಣ್ಣ ಮಟ್ಟಿನ ತಪ್ಪು. ಈ ತಪ್ಪಿನ ಮೂಲಕ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಬಲಾಢ್ಯ ದಾಳಿಗಾರನ ಆಗಮನವಾಗುತ್ತಾ ಇದೆ. ಅನಸ್ ಎಂಬ ನಾಮಾಂಕಿತ ಆಟಗಾರ ತಂಡಕ್ಕೆ ಮರಳುತ್ತಾ ಇದ್ದಾರೆ. ಇದು ಕುತ್ಯಾಳ ಶ್ರೀ ಕೂಡ್ಲು ತಂಡಕ್ಕೆ ಬಹಳಷ್ಟು ಆತಂಕಕಾರಿ ಕ್ಷಣಗಳನ್ನು ತಂದೊಡ್ಡಬಹುದು. ಬಂದರು ನೀಲಕಾಯದ ಯಶಸ್ವಿ ದಾಳಿಕಾರ ಅನಸ್ ರವರ ಹಿಂದಿರುಗಿ ಬರುವಿಕೆ. ಕೊನೆಯ 3 ನಿಮಿಷದ ಅವಧಿಯ ಘೋಷಣೆ ಆಗುತ್ತಾ ಇದೆ ತೀರ್ಪುಗಾರರಿಂದ. ಗಮನಿಸಿಕೊಳ್ಳೆ, ಕಪ್ತಾನರ ಗಮನಕ್ಕೆ 7-7 ಸಮಬಲದ ಹೋರಾಟ ಮುಂದುವರಿಯುತ್ತಾ ಇದೆ. ಪಂದ್ಯ ರೋಮಾಂಚಕಾರಿಯಾಗಿ ಸಾಗಿ ಬರ್ತಾ ಇದೆ.
ದ್ವಿತೀಯಾರ್ಧದಲ್ಲಿ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಕಂಡು ಬಂತು ಯುವದಾರ ಕನ್ನಡಿ ಪಾರೆಯಿಂದ 7-7 ಸಮ 7 ಈಚ್ 7 ಈಚ್ ಅಂಚಿಲತ್ತು ಎಂಚಿಲತ್ತು. ಒಂದು ವೇಳೆ ಪಂದ್ಯಾಟ ಸಮಬಲದಲ್ಲಿ ಮುಕ್ತಾಯಗೊಂಡ್ರೆ ಗೋಲ್ಡನ್ ರೈಡ್ ಮುಖಾಂತರ ಟೈ ಬ್ರೇಕರ್ ಅಳವಡಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಟೈ ಬ್ರೇಕರ್ ಬಂದಂತಹ ಸನ್ನಿವೇಶದಲ್ಲಿ ಗೋಲ್ಡನ್ ರೈಡ್ ಮುಖಾಂತರ ವಿಜಯಿಗಳನ್ನ ನಿರ್ಣಯಿಸಲಾಗುವುದು. ಈ ಬಾರಿ ಬಂಧನಕ್ಕೆ ಅವಕಾಶವಿತ್ತು, ಆದರೆ ಅದ್ಭುತ ರೀತಿಯ ಚಾಕಚಕ್ಯತೆಯ ಕಾಲ್ಚಲಕದ ಮೂಲಕ ಒಂದು ಅಂಕವನ್ನ ಸೇರಿಸಿಟ್ಟುಕೊಂಡ್ರು ಗುತ್ಯಾಳ ಶ್ರೀ ಕೂಡ್ಲು ತಂಡ. ಇಬ್ಬರು ಬರಬಾರದು ಯಾವುದೇ ಕಾರಣಕ್ಕೂ. ಒರಿಯ ಕೋಚ್ ಕೊರ್ಲೆ ದಯಮಲ್ತದ ಹರ್ಷಿತಾರೆ ಸಹಕಾರ ಕೊರ್ಲೆ. ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಅನಶ್ರಮರ ಆಗಮನವಾಗುತ್ತಾ ಇದೆ. ಕಳೆದ ಪಂದ್ಯದಲ್ಲಿ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡದ ಎದುರು ಪಂದ್ಯದ ಚಿತ್ರವನ್ನೇ ಭಾಗದಲ್ಲಿಟ್ಟಿದ್ರು ಅನಸ್ರವರು. ಈ ಬಾರಿ ಕೂಡ 8-8 ಸಮಬಲಕ್ಕೆ ತಂದೊಡ್ಡುವಲ್ಲೇ ಸಫಲತೆಯನ್ನು ಕಂಡುಕೊಂಡ್ರು ನೀಲಕಾಯದ ಅನಸ್ರವರು. ಕೊನೆಯ 2 ನಿಮಿಷಗಳ ಅವಧಿ ಯಶಸ್ವಿ ದಾಳಿಗಾರ ಅನಸ್ರವರ ಆಗಮನ ಸತತ ಅಂಕಗಳನ್ನು ಜೋಡಿಸುವಲ್ಲಿ ಸಫಲವಾಗುತ್ತಾ ಇದ್ದಾರೆ. ಒಂದಂಕದ ಸೇರ್ಪಡೆ ಮುನ್ನಡೆ ಕಂಡುಕೊಳ್ಳುತ್ತಾ ಇದೆ 9-8ರಲ್ಲಿ. ಯುವದಾರ ಕನ್ನಡಿ ಪಾರೆ ಮುನ್ನಡೆಯನ್ನು ದಾಖಲಿಸ್ತಾ ಇದ್ದಾರೆ. ಶ್ರೀಕಾಂತ್ ರವರ ದಾಳಿ ಈ ಬಾರಿ ಬಂಧನ ಕಂಡು ಬಂತು. ಅದ್ಭುತ ರೀತಿಯ ಕೈ ಚಳಕದ ಪ್ರದರ್ಶನ. ರಕ್ಷಿತ್ ರವರು ಕಾರ್ನರ್ ಮುಖಾಂತರ ತಮ್ಮ ಭದ್ರ ಬೊಗಸರೆಯಲ್ಲಿ ಎದುರಾಳಿಯ ಕಾಲನ್ನ ಹಿಡಿದಪ್ಪುವಲ್ಲಿ ಸಫಲಗೊಂಡರು. 10-8ರಲ್ಲಿ ಕೊನೆಯ 1 ನಿಮಿಷ. ಅನಸ್ರವರ ಪುನರಾಗಮನ ತಂಡಕ್ಕೆ ಆನೆ ಫಲವನ್ನ ತಂದೊಡ್ಡಿತು. ಒಂದೊಮ್ಮೆ ಹಿನ್ನಡೆಯಲ್ಲಿದ್ದ ಕುತ್ಯಾಳ ಶ್ರೀ ಮುನ್ನಡೆಗೆ ಬಂದು ತಲುಪಿತ್ತು. ದ್ವಿತೀಯಾರ್ಧದ 2ನೇ ವಿಶ್ರಾಂತಿ ವೇಳೆಯ ಕೋರಿಕೆ. ಕ್ಯಾಪ್ಟನ್ ಪ್ಲೀಸ್ ನೋಟ್ ಯುವರ್ ಟೈಮ್ ಟು ಇಸ್ ಓವರ್. 10-8ರಲ್ಲಿದೆ. ರೆಡ್ ಪಾಯಿಂಟ್ ಲೀಡ್ ಉಂಟು 10 ಎನ್ಮ. ಯುವದಾರ ಕನ್ನಡಿ ಪಾರೆ 10 ಕುತ್ಯಾಳ ಶ್ರೀ ಕೂಡ್ಲು ಎನ್ಮ. రెడ్ జంతల టైం అవుట్ ముగిండా సార్? ಒಂಬತ್ತು 10ರಲ್ಲಿ ಗುತ್ಯಾಳ ಶ್ರೀ ಕೂಡ್ಲು 9, ಯುವದಾರ ಕನ್ನಡಿ ಪಾರೆ 10. ಪಂದ್ಯ ಮೊನಚುಗೊಳ್ಳುತ್ತಾ ಇದೆ. ಬಂಧನವಾಗುವ ಲಕ್ಷಣವಿದೆ, ಆದರೆ ಅನಸ್ ಎಂಬ ಅದ್ಭುತ ಆಟಗಾರನ
3 ಅಂಕಗಳನ್ನು ಗಳಿಸುವಲ್ಲಿ ಮತ್ತೊಂದು ಸೂಪರ್ ರೈಡ್ ಅನ್ನು ದಾಖಲಿಸಿದ್ರು ಅನಸ್ ರವರು ಯುವತಾರ ಕನ್ನಡಿಪಾರ ತಂಡಕ್ಕೆ. ಅದ್ಭುತ ರೀತಿಯಲ್ಲೇ ಪಂದ್ಯ ಸಾಗಿ ಬಂತು. ಕೊನೆ ಕ್ಷಣದಲ್ಲಿ ಅನಸ್ ಎಂಬ ನೀಲಕಾಯದ ದಾಳಿಕಾರನ ಚಾಕಚಕ್ಯತೆಯ ಪ್ರದರ್ಶನದ ಮೂಲಕ ವಿಜಯದ ಮಾಲೆಯನ್ನ ತಮ್ಮ ತಂಡದ ಕೊರಳಿಗೆ ಒಪ್ಪಿಸುವಲ್ಲಿ ಸಫಲರಾದರು. ಯುವತಾರ ಕನ್ನಡಿಪಾರ 4ನೇ ಕ್ವಾರ್ಟರ್ ಫೈನಲ್ನಲ್ಲಿ ವಿಜಯಶಾಲಿಯಾಗುತ್ತಾ ಇದೆ. ಈ ತನಕ ಸಮಯವನ್ನು ವಿಳಂಬವಾಗಿ ಮಾಡಿಕೊಂಡು ಬರ್ತಾ ಇದ್ದಂತ ಗುತ್ಯಾಳ ಶ್ರೀ ಕೂಡ್ಲು ಬಿ ತಂಡದ ಆಟಗಾರರು ಈ ಬಾರಿ ಕರೆಯನ್ನ ನೀಡುವುದಕ್ಕೆ ಮುಂಚಿತವಾಗಿಯೇ ಬಂದಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಬರಲಿ ದೂರದ ತಮಿಳುನಾಡಿನ ಆಟಗಾರರಿಗೆ. ಕರೆಯನ್ನು ನೀಡುವುದಕ್ಕೆ ಮುಂಚಿತವಾಗಿಯೇ ಕ್ರೀಡಾಂಗಣವನ್ನ ಪ್ರವೇಶಿಸಿದ್ದಾರೆ. ಧನ್ಯವಾದಗಳು. ಮುಂದಕ್ಕೆ ಧ್ವನಿಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆ. ನಮ್ಮ ಹಿರಿಯ ಉದ್ಘೋಷಕರು ಶರತ್ ಬೇಕೂರ್ ರವರ ಕೈಯಲ್ಲಿದೆ ಮೈಕ್ರೋಫೋನ್. ಎಸ್ ಬಂಧುಗಳೇ, 28 ತಂಡಗಳ ಭಾಗವಹಿಸಿದ ಎಸ್ಕೆಪಿ ಈ ವರ್ಷದ 58 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಅಂತಿಮ 4 ಬಲಿಷ್ಠ ತಂಡಗಳು ಸೆಮಿ ಹಂತಕ್ಕೆ ದಾಪುಗಾಲನ್ನ ಇಟ್ಟಿದೆ. ಪ್ರಥಮ ಉಪಾಂತ್ಯ ಸ್ಪರ್ಧೆ ಅಂಕಣದಲ್ಲಿ ಆರಂಭಗೊಳ್ಳುತ್ತಾ ಇದೆ. ಪ್ರಥಮ ಉಪಾಂತ್ಯ ಸ್ಪರ್ಧೆಯಲ್ಲಿ ಸೆವೆನ್ಸ್ ಕುತ್ಯಾಳ ಶ್ರೀ ಕೂಡ್ಲು ವಿರುದ್ಧವಾಗಿ ವಿನಯ ಬಾಡೂರು, ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಸೆವೆನ್ಸ್ ಅಂಬಿಲಡ್ಕ ವಿರುದ್ಧವಾಗಿ ಯುವತಾರ ಕನ್ನಟ್ಟಿಪಾರ ತಂಡಗಳು ಮುಖಾಮುಖಿಯಾಗಲಿದೆ. ಇದು ಸೆಮಿಫೈನಲ್ ಕದನ. ಇಲ್ಲಿ ಗೆದ್ದರು ಸೋತರು 1 ಬಹುಮಾನ 1 ನಗದು ಬಹುಮಾನ ಖಚಿತ. ವಿನಯ ಬಾಡೂರು ತಂಡ ಕೂಡ ಬರ್ತಾ ಇದೆ. ಉಪಾಂತ್ಯ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಒಂದೆಡೆ ತಮಿಳುನಾಡಿನಿಂದ ಆಮದು ಮಾಡಿದಂತ ಅತಿಥಿ ಆಟಗಾರರು ಉಳ್ಳಂತ ತಂಡ ಕುತ್ಯಾಳ ಶ್ರೀ ಕೂಡ್ಲು ಎದುರಾಡಿ ತಂಡವಾಗಿ ನೆರೆಯ ಬಾಡೂರಿನ ತಂಡ ವಿನಯ ಬಾಡೂರು. ಈ ತಂಡದಲ್ಲೂ ಅತಿಥಿ ಆಟಗಾರರನ್ನ ನೋಡಬಹುದು. ಪ್ರಥಮ ಸೆಮಿಫೈನಲ್ ಪ್ರಥಮ ಉಪಾಂತ್ಯ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ടൂർണമെന്റിലെ സെമിഫൈനൽ റൗണ്ടിലെ മത്സരങ്ങൾ ആരംഭിക്കുന്നു. 28 ടീമുകൾ മത്സരിച്ച് ഈ ഒരു ടൂർണമെന്റിൽ മികച്ച 4 തുല്യ ശക്തികളായ 4 ടീമുകളാണ് സെമിഫൈനലിലേക്ക് കടന്നത്. ആദ്യ സെമിഫൈനൽ മത്സരത്തിൽ വിനയ ബാഡൂർ കുത്യാട ശ്രീ കൂഡ്ലു തമ്മിൽ കുമ്പുകൂർക്കും. രണ്ടാമത് സെമിഫൈനൽ മത്സരത്തിൽ സെവൻസ് അമ്പിലെടുക്ക യുവതാര കನ್ನಟ್ಟಿಪಾರ. ಉಪಾಂತ್ಯ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಉಪಾಂತ್ಯ ಸ್ಪರ್ಧೆಯಲ್ಲಿ ಆರಂಭಿಕ ದಾಳಿ ಜೆರ್ಸಿ ನಂಬರ್ 4 ನೀಲೇಶ್ ಓವನ್ ಒಂಜಿ ಬಲ್ಲೆ ರೋಷನ್. ದೂರದ ತಮಿಳುನಾಡಿನ ಸೇಲಂನ ದಾಳಿಗಾರ ಪ್ರಥಮ ಅಂಕದ ದಾಖಲಾತಿಯಾಗುತ್ತಾ ಇದೆ. ಫಸ್ಟ್ ಏಡ್
ಡಾಕ್ಟರ್ ಮಂಜು. ಡಾಕ್ಟರ್ ಮಂಜು. ಕತ್ತರಿ ಕುನೈನಗ್ಲು ರಿಟರ್ನ್ ಕನದಿಜೇರು. ಕತ್ತಿಲ ಬೊಡ್ಚಿ ಕತ್ತೆರೆಲ್ಲ ಬೊಡ್ಚಿ. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ಸೆವೆನ್ಸ್ ಅಂಬಿಲಡ್ಕ ಯುವಧಾರ ಕನ್ನಟ್ಟಿಪಾರ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಆ ಬಳಿಕ ಫೈನಲ್ಗೆ ಮುಂಚಿತವಾಗಿ 5 ನಿಮಿಷದ ವಿರಾಮ. ಬಲಿಷ್ಠ ತಂಡದ ಎದುರಾಳಿ ತಂಡವು ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದರ ಬದಲಾಗಿ ಒಂದು 1 ಈಚ್ ಪಾಯಿಂಟ್. ಮತ್ತೆ ರೋಷು ಅದೇ ಅದ್ಭುತವಾದಂತ ದಾಳಿಯ ಸಂಘಟನೆ. ಒಂದಂಕ ಲಭ್ಯವಾಗ್ತಾ ಇದೆ. ಈ ಮೈ ತಗಲ್ ನಮ್ಮ ಊರ್ ತಗಲನ್ನ ರೈಟ್ ಬೋಪನಕಲ್ ನಮ್ಮ ಊರ್ ತಗಲ್ ವಿಶ್ರಾಂತಿಯ ಕೋರಿಕೆ. ವಿನಯ ಬಾಡೂರು ಕಳೆದ 1 ತಿಂಗಳ ಹಿಂದೆ ನಮ್ಮ ತಂಡದ ಮಾಲಕ ಅಭಿಯವರು ತಮಿಳುನಾಡಿಗೆ ಪ್ರವಾಸವನ್ನ ಕೈಗೊಂಡು ಚೆನ್ನೈ, ಸೇಲಂ, ಈರೋಡು ಮುಂತಾದ ಕಡೆಗಳಿಂದ ಆಯ್ದು ಹೆಕ್ಕಿ ತಂದಂತ ಆಮದು ಆಟಗಾರರುಳ್ಳಂತ ತಂಡ ಕುತ್ತಿಯಾಡ ಶ್ರೀ ಕೂಡ್ಲು. ಅತ್ಯಂತ ಬೆಲೆ ಬಾಳುವಂತ ಆಟಗಾರರು ಭಾಗವಹಿಸುವಂತ ಪ್ರತಿಯೊಂದು ಕ್ರೀಡಾಕೂಟದಲ್ಲೂ 1 ಬಹುಮಾನವನ್ನ ಖಚಿತಪಡಿಸಿಕೊಡುವಂತ ಆಟಗಾರರು.
ಅನ್ನ ರಿವ್ಯೂ ಸಿಸ್ಟಮ್ ಇಜ್ಜಿ ಅವು ಚರ್ಚಾನ ಮಾತ್ರ ತೆತ್ತೊಂದು ಇಂದಿತ್ ಪಂತೀನಿ ಅದ ರಿವ್ಯೂ ಒಂದು ಬೊಬ್ಬೆ ಬ್ಯಾಟ್ರೆ ನಮ್ಮ ರಿವ್ಯೂ ಉಂಡು ಪಂತಿಜ ನಮ್ಮ ಸುರುಕು ಗೊಬ್ಬು ದೀನಾಗ ದಯಮಾಡಿ ಆ ರಿವ್ಯೂ ನೋಡುವಲ್ಲಿ ಯಾರು ಸೇರಿ ನಿಲ್ಬಾರ್ದು ದಯಮಲ್ತದ ಪಿದೈ ಪೋಲೆ ಪ್ಲೀಸ್ ಅವಳ ರೆಫ್ರಿ ನಕ್ಲಿಗೆ ಅವಕಾಶ ಕೊರ್ಲಿ ನಿಕ್ಲು ಮಾತೆರ್ಲ ಸೇರೊಚ್ಚವಳು ಪ್ಲೀಸ್ ದಯಮಲ್ತದ ನಿಕ್ಲ ವಿನಂತಿ ಮಲ್ತು ನಕ್ಲು ನಿಕ್ಲಿಗೆ ಆಜ್ಞೆ ಮಲ್ಪುಣತ್ ನಿಕ್ಲ ಒಂಜಿ ಬೇಡು ನಿಂಕ್ಲ ಪಿದೈ ಉಂತಲಿ ಪ್ಲೀಸ್ ಕೋಡೆ ಬಯ್ಯಗೆ ಶುರುವಾಯಿನ ಮ್ಯಾಚ್ ನಮ್ಮೊಟ್ಟಿಗೂ ಮಹಿಳಾ ಪ್ರೇಕ್ಷಕರೇ ಮಸ್ತ್ ಶೋಕುಡು ಇಡಮುಟ್ಟ ಮ್ಯಾಚ್ನ ತೂವೊಂದು ಬೈದೇರು ಅಲ್ಪ ಮಹಿಳಾ ಪ್ರೇಕ್ಷಕರಿಗೆ ಮೀಸಲಾತಿ ಕೊರ್ನಂಚಿನ ಜಾಗಡ್ ಆಂಜನಕ್ಲು ಉಂತೊಂದುಲ್ಲೇರು ಪನ್ಪುನ ವಿಷಯಕ್ಕೆ ಎಂದು ಬೈದಿನ ದಯಮಲ್ತದ ಅಲ್ತಡ್ದು ಪಿದೈ ಪೋಡೊಂದು ಕುಡೋರ ನಿಕಲ್ಡ ಕಳಕಳಿಡಕ್ಕೆ ಏನೊಂದಿಲ್ಲ ಅವಳು ಮಹಿಳಾ ಪ್ರೇಕ್ಷಕರಿಗೆ ಮೀಸಲಾತಿ ಕೊರ್ನಂಚಿನ ಜಾಗಡ್ ದಯಮಲ್ತದ ಆಂಜನಕ್ಲು ಪಿದೈ ಪೋಲೆ ಅಣ್ಣ ಓ ಮಹಿಳಾ ಪ್ರೇಕ್ಷಕರನ್ನ ಮೀಸಲಾತಿ ಕೊರ್ನಂಚಿನ ಜಾಗೆ ದಯಮಲ್ತದಲ್ತ ಆಂಜನಕ್ಲು ಜೋಕುಲ್ ಲಕ್ಕೊಡಲ್ತು ನಿಕುಲು ನಮ್ಮಕ್ಕುಲೇ ಇಂಚ ಮಲ್ತ ನಿಂಚ ಲಕ್ಕಿ ಕೂಪನ್ ಪುಸ್ತಕ ಕೊಂಡು ಪೋಯಿನಕ್ಲು ಕೌಂಟರ್ ಫಾಯಿಲ್ ರಿಟರ್ನ್ ಕಂತು ಕೊರ್ಲೆ That's a fantabulous riding mission from Vinay Badur. 1 point goes to Vinay Badur.
That's another 2-point right from ಕುತ್ಯಾಳ ಶ್ರೀ ಕೂಡ್ಲು ಗಳಿಸಿಕೊಂಡಂತಹ 5 ಅಂಕಗಳಿಗೆ ಎದುರಾಗಿ ವಿನಯ ಬಾಡೂರು 2 ಅಂಕಗಳನ್ನು ಜೋಡಿಸಿಟ್ಟುಕೊಂಡಿದ್ದಾರೆ. ಈ ತನಕ ನಿನ್ನೆ ಸಾಯಂಕಾಲದಿಂದ ಆರಂಭಗೊಂಡಂತಹ ಈ ಕ್ರೀಡಾಕೂಟ ಅದ್ಧೂರಿಯ ಕ್ರೀಡಾಕೂಟ SKP ರಿಜಿಸ್ಟ್ರೇಡ್ ಕಿದೂರು ಕುಂಟಂಗೇರಡ್ಕ ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥದಲ್ಲಿ ಆಯೋಜನೆಗೊಂಡಂತಹ ಈ 58 kg ವಿಭಾಗದ ಹೊನಲು ಬೆಳಕಿನ ಕ್ರೀಡಾಕೂಟದ ಮುಕ್ತಾಯದ ಹಂತಕ್ಕೆ ತಲುಪುತ್ತಾ ಇದ್ದೇವೆ. ನಿನ್ನೆಯಿಂದ ಈ ತನಕ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಈ ತನಕ ನಮ್ಮ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣವಾದಂತಹ ಮತ್ತೊಂದು ಅಂಶ ಎಂದರೆ ನೇರ ಪ್ರಸಾರ ವಿಭಾಗದಲ್ಲಿ ಸಹಕರಿಸಿದಂತಹ ಟೀಮ್ ನಮ್ಮ ಮೀಡಿಯಾ 24x7 ಈ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಬೇಕಾದಂತಹ ಅನಿವಾರ್ಯತೆ ಇದೆ. ಪಂದ್ಯಾಟದಲ್ಲಿ ಚರ್ಚೆಗೆ ಆಸ್ಪದ ಬರುವಂತಹ ಸಮಯದಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸಿ ತೀರ್ಪು ಕೊಡುವಂತಹ ಸಮಯದಲ್ಲಿ ನಾವು ಹೆಚ್ಚಿನ ವಿಭಾಗದಲ್ಲಿ ಯಶಸ್ವಿಗೊಂಡಿದ್ದೇವೆ. ಆ ಕಾರಣದಿಂದಾಗಿ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ ಮೀಡಿಯಾ 24x7 ಇದರ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹಾಗೂ ವಂದನೆಗಳನ್ನು ತಿಳಿಸ್ತಾ, ಇರುವರು ನಿನ್ನೆಯಿಂದ ಈ ತನಕ ಅದ್ಭುತ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮೀಡಿಯಾ 24x7 ಮಾಧ್ಯಮ ಮಿತ್ರರು ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಸಂಘಟಕರು ಇವರತ್ರ ಒಮ್ಮೆ ದೃಷ್ಟಿ ಹಾಯಿಸಿ ಮುಂದಿನ ನಿಮ್ಮ ಕ್ರೀಡೆಗಳಲ್ಲಿ ನಮ್ಮ ಮೀಡಿಯಾ 24x7 ಇವರನ್ನ ಸಂಪರ್ಕಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ನಿನ್ನೆಯಿಂದ ಈ ತನಕ ದನಿವರಿಯದೆ ಹದ್ದಿನ ಕಣ್ಣಿನಿಂದ ತೀರ್ಪು ನೀಡಿದಂತಹ ಇರುವರು ತೀರ್ಪುಗಾರರಿಗೆ ನಾವು ಯಾವ ಮಾತಿನಿಂದ ಧನ್ಯವಾದಗಳನ್ನು ತಿಳಿಸಿದ್ರು ಸಾಲದು. ಕಮ್ಮಿ. ಪಾಯಿಂಟ್ ಇನ್ ಫೇವರ್ ಆಫ್ ಕುತ್ಯಾಳ ಶ್ರೀ ಕೂಡ್ಲು 5-2. ಕುತ್ಯಾಳ ಶ್ರೀ ಕೂಡ್ಲು ಗಳಿಸಿದಂತಹ 5 ಅಂಕಗಳಿಗೆ ಎದುರಾಗಿ ವಿನಯ ಬಾಡೂರು ಗಳಿಸಿಕೊಂಡದ್ದು 2 ಮಾತ್ರ. ದಾಳಿ ಮುಂದುವರಿಯುತ್ತಾ ಇದೆ. ಜೆಸಿ ನಂಬರ್ 9 ಫಸ್ಟ್ ಹಾಫ್ ಟೈಮ್ ಔಟ್ ಓವರ್ 4. ವಿನಯ ಬಾಡೂರ್ ಕ್ಯಾಪ್ಟನ್ಸ್ ಪ್ಲೀಸ್ ನೋಟ್. ಮೂರು ಅಂಕಗಳ ಹಿನ್ನಡೆ ಇದೆ ವಿನಯ ಬಾಡೂರು ತಂಡಕ್ಕೆ. ಎದುರಾಳಿ ಬಲಿಷ್ಠನಾಗಿದ್ದಾನೆ, ಅಷ್ಟೇ ಉತ್ತಮ ರೀತಿಯ ಪ್ರತಿರೋಧ ಕಂಡು ಬರ್ತಾ ಇದೆ ವಿನಯ ಬಾಡೂರು ತಂಡದಿಂದ. ಈ ಬಾರಿ ಬೋನಸ್ ಅಂಕಕ್ಕಿರುವಂತಹ ಪ್ರಯತ್ನ ಕಂಡು ಬಂತು. ನೀಲಕಾಯದ ದಾಳಿಗಾರ ಸಫಲತೆ ಇಲ್ಲ. ಹೊಂದಾಣಿಕೆಯ ಆಟ ಕಂಡು ಬರ್ತಾ ಇದೆ ದೂರದ ತಮಿಳುನಾಡಿನ ಬಿಸಿ ರಕ್ತದ ಯುವಕರಿಂದ. ಮಧ್ಯಂತರ ವಿರಾಮದ ವೇಳೆಯನ್ನು ಕಂಡುಕೊಳ್ಳುತ್ತಾ ಇದ್ದಾವೆ. ಅಂಕಣಗಳ ಬದಲಾವಣೆ, ಅಂಕಗಳಲ್ಲಿ ಬದಲಾವಣೆ ಇಲ್ಲ, ಅಂಕಣದ ಬದಲಾವಣೆ ಇದೆ.
5-2 3 ಅಂಕಗಳ ಹಿನ್ನಡೆ ಅನುಭವಿಸ್ತಾ ಇದೆ ಸ್ಥಳೀಯ ವಿನಯ ಬಾಡೂರು. ಕುತ್ಯಾಳ ಶ್ರೀ ಕೂಡ್ಲು 5 ವಿನಯ ಬಾಡೂರು 2. ಐನಲ ರೆಡ್ಡಲ 5 में 2. ಅಟ್ಟಪ್ಪ ಬಾಹುಬಲಿನ ದಯಕೇರ್ನಿ. ಇದು ಅದ್ಭುತವಾಗಿತ್ತು. ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡುತ್ತಾ ಅಂಕಾಂಶ ಪಟ್ಟಿಯಲ್ಲಿದೆ 3 ಮತ್ತು 5 2 ಅಂಕಗಳ ಹಿನ್ನಡೆ ಮಾತ್ರವಿದೆ. ಉತ್ತಮ ರೀತಿಯ ದಾಳಿಯನ್ನ ಸಂಘಟಿಸಿಕೊಂಡ್ರು ವಿನಯ ಬಾಡೂರು ತಂಡದ ನೀಲಕಾಯದ ದಾಳಿಕಾರ ಕೌಶಿಕ್. ಖಂಡಿತವಾಗ್ಲೂ ಜೆಪಿ ಅವರೇ, ಫೈನಲ್ಗೆ ಮುಂಚಿತವಾಗಿ ಮತ್ತೊಂದು ಫೈನಲ್ ಅನ್ನುವಂಥ ಸ್ಪರ್ಧೆ ಇದು. ವಿನಯ ಬಾಡೂರು ವಿರುದ್ಧವಾಗಿ ಕುತ್ತಿಯಾಡು ಶ್ರೀ ಕೂಡ್ಲು ಅತ್ಯಂತ ಸನಿಹದ ಸ್ಪರ್ಧೆಯನ್ನ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ವಿನಯ ಬಾಡೂರು ತಂಡದಲ್ಲೂ ತಮಿಳು ಆಟಗಾರರು ಇದ್ದಾರೆ. ಹೌದಾ? ಎಸ್. ಆ ಕಾರಣಕ್ಕೆ ಈ ಪಂದ್ಯ ಅತ್ಯಂತ ಸನಿಹದಲ್ಲಿದೆ. ಪ್ರೇಕ್ಷಕರನ್ನ ತುದಿಗಾಳಲ್ಲಿ ನಿಲ್ಲಿಸುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಎದುರಾಳಿಯನ್ನ ಬೆವರಿಳಿಸುವಂತಹ ಆಟಗಾರರು ಇವರು. Bonus point for Vinaya Badur and 1 point for Kutyala Sri Kudlu 6-4. ಫೈನಲ್ ಹಣಾಹಣಿಗೆ ಮುಂಚಿತವಾಗಿ ಫೈನಲ್ ರೀತಿಯ ಪಂದ್ಯವೊಂದಕ್ಕೆ ಸಾಕ್ಷಿಯಾಗುತ್ತಾ ಇದ್ದೇವೆ ನೆರೆದಂತಹ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಳುಗಳು. ಅಂತಿಮ 5 ನಿಮಿಷಗಳಿಗೆ ಪಂದ್ಯಾಟ ಮುಂದುವರಿತಾ ಇದೆ. ಖಾತೆಯಲ್ಲಿ 6-4 6-4 ಇನ್ ಫೇವರ್ ಆಫ್ ಕುತ್ಯಾಡ ಶ್ರೀ ಕೂಡ್ಲು. ಇಲ್ಲಿ ಮತ್ತೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಸಫಲತೆಗೊಂಡಿದೆ ಕುತ್ಯಾಡ ಶ್ರೀ ಕೂಡ್ಲು. 7-4 7-4. ಇತ್ತ ಸರಿಯಾ?
7-4, 7-4. ವಿನಯ ಬಾಡೂರ್ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇದೆ. ಒಳಾಂಗಣದಲ್ಲಿ 3 ಡಿಫೆಂಡರ್ಗಳಿದ್ದಾರೆ. 7-4 ಸ್ಪರ್ಧೆ ಇದೆ. 3 ಅಂಕದ ಅಗತ್ಯ ಇದೆ. ಬಾಡೂರ್ ತಂಡಕ್ಕೆ ಅಂತಿಮ 4 ನಿಮಿಷಗಳಿಗೆ ಸೀಮಿತವಾಗುತ್ತಾ ಇದೆ ಸ್ಪರ್ಧೆ. ಕಡೆದ 4 ನಿಮಿಷ ಮೂಜಿ ಪಾಯಿಂಟ್ಸ್ ವ್ಯತ್ಯಾಸ ಮಾತ್ರ. ಇದು ಸೆಮಿಫೈನಲ್ ಕದನ. ಇಲ್ಲಿ ಸೋತರು ಗೆದ್ದರ ಒಂದು ಬಹುಮಾನ ಖಚಿತ. ವಿನಯ ಬಾಡೂರು ಕಡೆಯಿಂದ ದಾಳಿ ಮುಂದುವರಿತಾ ಇದೆ. 7-4 ಸ್ಪರ್ಧೆ. ಅತ್ಯಂತ ಸನಿಹದ ಸ್ಪರ್ಧೆ ಇದು. ಕೌಶಿಕ್ ದಾಡಿಯಲ್ಲಿ ಶಾಲಾ ಮಟ್ಟದಲ್ಲಿ ಕೇರಳ ರಾಜ್ಯ ತಂಡ ಜೂನಿಯರ್ ವಿಭಾಗದಲ್ಲಿ ಕಾಸರಗೋಡನ್ನ ಪ್ರತಿನಿಧೀಕರಿಸಿದಂತ ವಿನಯ ಬಾಡೂರು ಊರಿನ ಹೆಮ್ಮೆಯ ಉದಯೋನ್ಮುಖ ಪ್ರತಿಭೆ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ವಿನಯ ಬಾಡೂರು ತಂಡಕ್ಕಿದೆ. ಅಂತಿಮ 3 ನಿಮಿಷಗಳು. 3 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 7-4. ಕೌಶಿಕ್ ಮತ್ತೆ ದಾಳಿಯಲ್ಲಿ ಅಂಕದ ಅಗತ್ಯ ಖಂಡಿತವಾಗ್ಲೂ ವಿನಯ ಬಾಡೂರು ತಂಡಕ್ಕಿದೆ. 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕವನ್ನ ತರಲೇಬೇಕು ಅನ್ನುವಂತ ಒತ್ತಡದಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಕೌಶಿಕ್ ರವರು. ಆದರೆ ಯಾವುದೇ ಅಂಕಗಳು ಗಳಿಸುವಲ್ಲಿ ಯಶಸ್ವಿಯಾಗುತ್ತಾ ಇಲ್ಲ. ನಿರಂತರ ದಾಳಿಯ ಸಂಘಟನೆ ಆಗುತ್ತಾ ಇದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ವಿನಯ ಬಾಡೂರು ಟೀಮ್ ಕ್ಯಾಪ್ಟನ್, ಪ್ಲೀಸ್ ನಾಟ್. ಟೈಮ್ ಔಟ್ ಓವರ್. ಮತ್ತೆ ದಾಳಿಯಲ್ಲಿ ಕೌಶಿಕ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಯಾವ ಸಂದರ್ಭದಲ್ಲೂ ಪಂದ್ಯಾಟದ ಗತಿ ಬದಲಾವಣೆಗೆ ಸಾಧ್ಯತೆ ಇದೆ. ಕೌಶಿಕ್ ರವರು ತನ್ನ ತಂಡಕ್ಕಾಗಿ ಅಂಕ ತರಲು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಶಸ್ವಿ ದಾಳಿ ಆಗಿಲ್ಲ ಕೌಶಿಕ್ ಕಡೆಯಿಂದ. 7-4. ಅತ್ಯಂತ ಕಠಿಣ ಪ್ರಯತ್ನದಲ್ಲಿ ವಿನಯ ಬಾಡೂರು ಸೂಪರ್ ಟ್ಯಾಕಲ್ ಮತ್ತೆ ಜೀವಂತವಾಗಿದೆ. ಕುತ್ಯಾಡ ಶ್ರೀ ಕೂಡ್ಲು ತಂಡ ಸಮಯವನ್ನ ವ್ಯರ್ಥ ಮಾಡುವಂತ ಆಲೋಚನೆಗೆ ಮುಂದುವರಿತಾ ಇದೆ. ನಿರಂತರವಾದಂತ ದಾಳಿಯ ಸಂಘಟನೆ. 7-4. ದೊಡ್ಡ ಮಟ್ಟಿನ ದಾಳಿಯ ಪ್ರದರ್ಶನ ಆಗಬೇಕಿದೆ. ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿಕೆ. ಇನ್ನೇನು ಕೆಲವೊಂದು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಬಹುತೇಕ ಫೈನಲಿಗೆ ದಾಪುಗಾಲನ್ನ ಇಡುವಂತ ಲಕ್ಷಣಗಳು ಕುತ್ಯಾಡ ಶ್ರೀ ಕೂಡ್ಲು.
ಬಹುತೇಕ ಅಂತಿಮ ದಾಳಿಯಾಗುವಂತ ಸಂಭವ. ಇಲ್ಲಿ ಅದ್ಭುತಗಳು ಸಂಭವಿಸಬೇಕಾಗಿದೆ. 7-4 ಇನ್ ಫೇವರ್ ಆಫ್ ಕುತ್ಯಾಡ ಶ್ರೀ ಕೂಡ್ಲು. 7-4. ಈ ರೀತಿಯಲ್ಲಿ ಫೈನಲ್ ಹಂತಕ್ಕೆ ತಲುಪಿದಂತ ಎಸ್ಕೆಪಿ ಕಿದೂರು ಹಮ್ಮಿಕೊಂಡಂತ 58 ಕೆಜಿ ವಿಭಾಗದ ಪ್ರಥಮ ತಂಡ ಕುತ್ತಿಯಾಡ ಶ್ರೀ ಕೂಡ್ಲು. ಕಂಗ್ರಾಚುಲೇಷನ್ಸ್. ವಿನಯ ಬಾಡೂರು ತಂಡಕ್ಕೆ ಬಹುಮಾನ ಖಂಡಿತವಾಗಲೂ ಇದೆ. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಸೆವೆನ್ಸ್ ಅಂಬಿಲಡ್ಕ ವಿರುದ್ಧವಾಗಿ ಯುವ ಧಾರ ಕನ್ನಟ್ಟಿಪಾರ. ಸೆವೆನ್ಸ್ ಅಂಬಿಲಡ್ಕ ವಿರುದ್ಧವಾಗಿ ಯುವಧಾರ ಕನ್ನಟ್ಟಿಪಾರ ತಂಡಗಳ ತಕ್ಷಣ ಬನ್ನಿ. ಆ ಸ್ಪರ್ಧೆಯ ಬಳಿಕ 5 ನಿಮಿಷದ ವಿರಾಮ. ಆ ಬಳಿಕ ಫೈನಲ್ ಕದನ ಇದೇ ಅಂಕಣದಲ್ಲಿ ಆರಂಭಗೊಳ್ಳಲಿದೆ. ಸೆವೆನ್ಸ್ ಅಂಬಿಲಡ್ಕ ಹಾಗೂ ಯುವಧಾರ ಕನ್ನಡಿಪಾರ ಈ ತಂಡಗಳ ಮಧ್ಯ 2ನೇ ಸೆಮಿಫೈನಲ್ ಹಣಾಹಣಿಗೆ ವೇದಿಕೆ ಸಜ್ಜುಗೊಂಡಿದೆ. ನಾಣ್ಯ ಚಿಮ್ಮುಗೆಯ ನಂತರ ನಾಣ್ಯ ಚಿಮ್ಮುಗೆಯ ವಿಭಾಗದಲ್ಲಿ ಭಾಗ್ಯ ಪರಿಶೀಲನೆಗೊಂಡಾಗ ಭಾಗ್ಯವನ್ನು ಗೆದ್ದುಕೊಂಡಂತಹ ಸೆವೆನ್ಸ್ ಅಂಬಿಲಡ್ಕ ಅಂಕಣವನ್ನ ಆಯ್ದುಕೊಳ್ಳುತ್ತಾ ಎದುರಾಳಿಯನ್ನ ದಾಳಿಗೋಸ್ಕರ ಆಮಂತ್ರಿಸ್ತಾ ಇದ್ದಾರೆ. ಕಳೆದ 2 ಪಂದ್ಯಗಳಲ್ಲೂ ಸ್ಪರ್ಧಿಸಿದಂತಹ 2 ಪಂದ್ಯಗಳಲ್ಲೂ ಯುವಧಾರ ಕನ್ನಡಿ ಪಾರೆಯ ಅನಸ್ ಎಂಬ ಆಟಗಾರ ತಮ್ಮ ಎದುರಾಳಿ ತಂಡಕ್ಕೆ ಮೆಲುಗೈ ದೊರಕಿದಾಗ ಏಕಾಂಗಿ ಹೋರಾಟದ ಮೂಲಕ ಪಂದ್ಯದ ಚಿತ್ರಣವನ್ನೇ ಬದಲಿಸಿ ತಮ್ಮ ತಂಡಕ್ಕೆ ವಿಜಯದ ಮಾಲೆಯನ್ನು ಧರಿಸುವಲ್ಲಿ ಸಫಲವಾದಂತಹ ಆಟಗಾರ. ಕಬಡ್ಡಿ ಎಂಬ 3 ಅಕ್ಷರದ ಗ್ರಾಮೀಣ ಸೊಗಡಿನ ಕ್ರೀಡೆಯನ್ನು ಅರೆದು ಜೀರ್ಣಿಸಿಕೊಂಡಂತಹ ಆಟಗಾರರ ಮಧ್ಯೆ ನಡೆಯುತ್ತಾ ಇರುವಂತಹ ಜಿದ್ದಾಜಿದ್ದಿನ ಹಣಾಹಣಿ. ನೀಲೇಶ್ ಎಂಬ ನೀಲಕಾಯದ ಆಟಗಾರ ಒಂದು ಕಡೆಯಾದರೆ ಅನಸ್ ಎಂಬ ನೀಲಕಾಯದ ಮತ್ತೋರ್ವ ದಾಳಿಕಾರ ಮತ್ತೊಂದು ಕಡೆ. ಇದು ಸೆವೆನ್ಸ್ ಅಂಬಿಲಡ್ಕ ಮತ್ತು ಯುವಧಾರ ಕನ್ನಡಿಪಾರ ಮಧ್ಯೆ ಇರುವ ಸ್ಪರ್ಧೆಯಲ್ಲ, ನೀಲೇಶ್ ಮತ್ತು ಅನಸ್ ರವರ ಮಧ್ಯೆ ಇರುವಂತಹ ಸ್ಪರ್ಧೆ. ಕಾದು ನೋಡೋಣ ಯಾರು ಮುನ್ನಡೆಯನ್ನ ಸಾಧಿಸ್ತಾರೆ ಎಂದು. ಈ ಬಾರಿ ಮತ್ತೊಮ್ಮೆ ಅನಸ್ರವರ ಕಾಲ್ ಚಳಕ ಇತ್ತು. ಆದರೆ ವಿಫಲತೆ ಬಂತು. ಅಂಕಣದ ಹೊರಭಾಗದಿಂದ ಧಾವಿಸಿದ್ರು. ಅಂಕ ಸೇರ್ಪಡೆಯಾಗುತ್ತಾ ಇದೆ. ಸೆವೆನ್ಸ್ ಅಂಬಿಲಡ್ಕ ತಂಡದ ಖಾತೆಯಲ್ಲಿ ಅಂಕದ ಪ್ರಾರಂಭ.
ಎದುರಾಳಿ ತಂಡದ ಬಲಿಷ್ಠ ಆಟಗಾರನನ್ನೇ ಬಂಧಿಸಿಡುತ್ತಾ ಸೆವೆನ್ಸ್ ಅಂಬಿಲಡ್ಕ ಶುಭಾರಂಭ ಮಾಡಿದ ಸೆಮಿಫೈನಲ್ ಇದು. ಶಿವ ಕುಂಜತ್ತೂರು ಇವರ ಆಗಮನ ಕಾಣುತ್ತಾ ಇದ್ದೇವೆ ದಾಳಿಯಲ್ಲಿ. ಈ ಬಾರಿ ರನ್ನಿಂಗ್ ಹ್ಯಾಂಡ್ ಟಚ್, that's a reach from Mr. Shiva Kunjatura. Point goes to Sevens Ambiladka 2-0. ಇದು ಮತ್ತೊಮ್ಮೆ ರಕ್ಷಣಾ ಕೋಟೆ ಅಭೇದ್ಯವಾಗಿದೆ. ಸೆವೆನ್ಸ್ ಅಂಬಿಲಡ್ಕ ಬಲಿಷ್ಠವಾಗಿದೆ. ಎದುರಾಳಿಗೆ ಯಾವುದೇ ಪ್ರತಿರೋಧಕ್ಕೆ ಅವಕಾಶವನ್ನು ನೀಡುತ್ತಾ ಇಲ್ಲ. 3-0 ಸೆವೆನ್ಸ್ ಅಂಬಿಲಡ್ಕ ಗಳಿಸಿಕೊಂಡಿದೆ 3 ಅಂಕಗಳು. ಯುವತಾರ ಕನ್ನಡಿ ಪಾರೆ ಅಂಕದ ಆರಂಭ ಕಂಡಿಲ್ಲ ಇನ್ನುವೆ. ಇದು ಅಂತಿಂತ ಆಟವಲ್ಲ, ಎರಡನೇ ಸೆಮಿ ಬರ್ತ್, ಮಾಡು ಇಲ್ಲವೇ ಮಡಿ ಪಂದ್ಯ. ಪ್ರಥಮಾರ್ಧದಲ್ಲಿ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಕಂಡು ಬಂತು. ಸೆವೆನ್ಸ್ ಅಂಬಿಲಡ್ಕ ದಾಖಲಿಸಿದ್ದಾರೆ 3 ಅಂಕಗಳನ್ನು ತಮ್ಮ ಅಂಕದ ಖಾತೆಯಲ್ಲಿ. ಈ ತನಕ ಯುವತಾರ ಕನ್ನಡಿ ಪಾರ ಅಂಕದಲ್ಲಿ ಆರಂಭ ಕಂಡಿಲ್ಲ. ನೀಲೇಶ್ ರವರ ಆಗಮನ. ಅಂಕಗಳಿಲ್ಲದೆ ವಾಪಸಾತಿ. ಮತ್ತೊಮ್ಮೆ ರಕ್ಷಣಾ ಕೋಟೆಯನ್ನು ಭೇದಿಸುವಲ್ಲಿ ವಿಫಲತೆ ದಾಳಿಕಾರರಿಂದ. ಅಂಕದ ಖಾತೆಯಲ್ಲಿ ಮುನ್ನಡ 4ಕ್ಕೆ ತಲುಪುತ್ತಾ ಇದೆ. ಪ್ರಥಮಾರ್ಧದ ಚಾಲ್ತಿಯಲ್ಲಿದೆ. ಈ ಬಾರಿ ಉತ್ತಮ ಪ್ರದರ್ಶನ ಕಂಡು ಬಂತು. ಲಕ್ಕಿ ಕೂಪಂದ ರೆಡ್ ಪುಸ್ತಕ ಮಾತ್ರ ಇಪ್ಪುನು ಎಂಗಲ ಕಾರ್ಯಕರ್ತರ ನಿಕಲ್ನ ಕೈತಡೆ ಬತ್ತದು. ಲಕ್ಕಿ ಕೂಪನ್ ಗೆತ್ತೊಲ್ನಿ ಪಣ್ಣಗ ₹20 ಕೊರ್ದು ಮಾತೆರ್ಲ ಒಂಜೊಂಜಿ ಗೆತ್ತೊಂದು ಆ ರೆಡ್ ಪುಸ್ತಕನ ಒಂಜಿ ಮುಗಿತದ ಕೊರ್ಲೆ. ಭಾಗ್ಯಲಕ್ಷ್ಮಿ ಏರಿಗೆ
ತಿಕ್ಕು ಪನ್ರಾಬ್ಜಿ, ಅನಶ್ರವರ ಪುನರಾಗಮನ ಕಂಡುಕೊಳ್ಳುತ್ತಾ ಇದ್ದೇವೆ. ಅಂಕದ ಆರಂಭ ಇದೆ ಖಾತೆಯಲ್ಲಿ 1-4 ಕಳೆದ 2 ಪಂದ್ಯಗಳಲ್ಲೂ ಎದುರಾಳಿಯ ಕೈಯಲ್ಲಿದ್ದ ಪಂದ್ಯದ ಚಿತ್ರಣವನ್ನೇ ಬದಲಿಸಿದಂತಹ ಆಟಗಾರ ಈ ಬಾರಿ ಸತತವಾಗಿ ವಿಫಲರಾಗುತ್ತಾ ಇದ್ದಾರೆ. ಕೊಂಚ ಮಟ್ಟಿನ ನಿರ್ಲಕ್ಷ್ಯ ಕಂಡು ಬಂತು. ಆ ನಿರ್ಲಕ್ಷ್ಯಕ್ಕೆ ದೊಡ್ಡ ಬೆಲೆ ತೆರಬೇಕಾದಂತಹ ಅನಿವಾರ್ಯತೆ. ಮತ್ತೊಮ್ಮೆ ಶಿವ ಕುಂಜತ್ತೂರು ದಾಳಿಯಲ್ಲಿ ಈ ಬಾರಿ ಮತ್ತೊಮ್ಮೆ ಬೋತರ್ ಔಟ್. ಈ ತಂಡಗಳಿಗೆ ಸಮಬಲದ ಅಂಕ ಹಂಚಿಕೆ 2-6 ಸೆವೆನ್ಸ್ ಅಂಬೆಲಡ್ಕ ಬಲಿಷ್ಠವಾಗಿದೆ. ಎದುರಾಳಿಯ ಪ್ರತಿರೋಧಕ್ಕೆ ತಡೆಯೊಡ್ಡುತ್ತಾ ಇದೆ. 6 ಮತ್ತು 2 4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಪ್ರಥಮಾರ್ಧದ ಚಾಲ್ತಿಯಲ್ಲಿದೆ. ಪ್ರಥಮಾರ್ಧದಲ್ಲಿ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಯುವಧಾರ ಕನ್ನಡಿಪ್ಪಾರ ತಂಡದ ಕಡೆಯಿಂದ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ ಅಂಕದ ಖಾತೆಯಲ್ಲಿದೆ 6 ಮತ್ತು 2. ಯುವಧಾರ ಕನ್ನಡಿಪಾರೆ ಗಳಿಸಿಕೊಂಡದ್ದು 2. ಸೆವೆನ್ಸ್ ಅಂಬಿಲಡ್ಕ ಗಳಿಸಿದ್ದು 6. 4 ಅಂಕಗಳ ಸ್ಪಷ್ಟ ಮುನ್ನಡೆ ಇದೆ. ತಬಾರ್ ಕೋರಿನಿಂದ ಎರಡು 6 ನಿಲೇಶ್ ರವರ ಸತತ ದಾಳಿಗಳು. ಸತತವಾಗಿ ನೇರ ಪ್ರಸಾರದಲ್ಲಿ ಸಹಕರಿಸ್ತಾ ಇರುವಂತಹ ಮೀಡಿಯಾ, ನಮ್ಮ ಮೀಡಿಯಾ 24x7 ಇದರ ಸ್ವಯಂ ಸೇವಕರಿಗೆ ಪಾನೀಯದ ವ್ಯವಸ್ಥೆಯನ್ನ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಸಂಘಟಕರಲ್ಲಿ. ಈ ಬಾರಿ ಬಂಧನವಾಗುತ್ತಾ ಇದೆ ಮತ್ತೊಮ್ಮೆ. ಸೆವೆನ್ಸ್ ಅಂಬಿಲಡ್ಕ ಎಂಬ ತಂಡದ ರಕ್ಷಣಾ ಕೋಟೆಯನ್ನು ಭೇದಿಸುವಲ್ಲೇ ಸಫಲರಾಗ್ತಾ ಇಲ್ಲ. ಯುವಧಾರ ಕನ್ನಡಿಪಾರ ತಂಡದ ದಾಳಿಕಾರರು ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆ. ಸತತ ಅಂಕಗಳು ದಾಖಲಾತಿಯನ್ನು ಕಂಡುಕೊಳ್ಳುತ್ತಾ ಇದೆ. ಪಟ್ಟಿಯಲ್ಲಿದೆ 8 ಅಂಕಗಳ ಸೇರ್ಪಡೆ. ಎರಡು ಅಂಕಗಳ ಕ್ಷಮಿಸಿ 3 ಬೆರಳುಗಳು ಆಕಾಶದತ್ತ ಮುಖ ಮಾಡುತ್ತಾ ಇದೆ. 3 ಅಂಕಗಳ ಸೂಪರ್ ರೈಡ್.
ಕೊಂಚ ಮಟ್ಟಿನ ನಿರ್ಲಕ್ಷ್ಯ ಕಂಡು ಬಂತು. 5-8. ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದರು ರಕ್ಷಣಾ ವಿಭಾಗದ ಆಟಗಾರರು ಸೆವೆನ್ಸ್ ಅಂಬಿಲಡ್ಕ ಕಡೆಯಿಂದ. ಕರೆಕ್ಟ್ ಇದೆ. ಮತ್ತೊಮ್ಮೆ ಮೂರನೇ ಪಂದ್ಯದಲ್ಲಿಯೂ ಇದೇ ಮರುಕಳಿಸ್ತಾ ಇದೆ. ತನ್ಮಧ್ಯೆ ಯುವತಾರ ಕನ್ನಡಿಪಾರ ಪ್ರಥಮವಾಗಿ ಸ್ಪರ್ಧಿಸಿದಂತಹ ಸ್ಪರ್ಧೆಯಲ್ಲಿ ಎದುರಾಳಿಗೆ 12 ಅಂಕಗಳನ್ನು ಬಿಟ್ಟುಕೊಟ್ಟು ತಾನು 1 ಅಂಕದಲ್ಲಿತ್ತು. ಆ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ದು ಈ ಆಟಗಾರ. ಕೊನೆಯ 5 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ನೀಲಕಾಯದ ಆಟಗಾರ ಒಂದೊಮ್ಮೆ ಪಂದ್ಯದ ಚಿತ್ರಣವನ್ನು ಬದಲಿಸುವಲ್ಲಿ ಸಫಲರಾದರೆ ಇದು ಸತತ 3ನೇ ಬಾರಿ ಆಗುತ್ತಾ ಇದೆ. ಮತ್ತೊಮ್ಮೆ ಬಂಧನವಾಗುತ್ತಾ ಇದೆ. ಇಲ್ಲ ಬಿಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಅಭಿ ಕಡಂಬರ್ ಅವರ ಭದ್ರ ಬೊಗಸಿಯಲ್ಲೇ ಬಂಧನವಾಗುತ್ತಾ ಇದೆ. ಯಾವುದೇ ಕಾರಣಕ್ಕೂ ಎದುರಾಳಿ ತಂಡದ ಒರ್ಂಬಲ ಐನಿಲ್ಲ. 4 ಪಾಯಿಂಟ್ ಲೀಡುಂಡು ಸೆವೆನ್ಸ್ ಅಂಬಿಲಡ್ಕ. ಎರಡನೇ ಸೆಮಿಫೈನಲ್ ಸಾಗಿ ಬರ್ತಾ ಇದೆ. ಯುವತಾರ ಕನ್ನಡಿಪಾರೆ ವಿರುದ್ಧವಾಗಿ ಸೆವೆನ್ಸ್ ಅಂಬಿಲಡ್ಕ ಎಂಬ ಹೊಂದಾಣಿಕೆಯ ತಂಡ. ಕೊನೆಯ 4 ನಿಮಿಷಗಳ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಈ ಬಾರಿ ದಾಳಿಕಾರನ ವಿಫಲತೆಯನ್ನ ಗಮನಿಸಿಕೊಂಡ ರಕ್ಷಣಾ ವಿಭಾಗದ ಆಟಗಾರ ಅದರ ಸಂಪೂರ್ಣ ಪತ್ತಲ ಐನ್ಲ. ಶ್ರೀಶಾಂತ್ ಕುಂಗಿಣಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸೆವೆನ್ಸ್ ಅಂಬಿಲಡ್ಕ 10 ಗಳಿಕೆಯಲ್ಲಿದೆ. ಈ ಬಾರಿ ಬಂಧನ ಮತ್ತೊಮ್ಮೆ. ಈ ಬಾರಿ ನಿರ್ಲಕ್ಷ್ಯಕ್ಕೆ ಅವಕಾಶವೇ ಇಲ್ಲದ ರೀತಿ ಎದುರಾಳಿ ತಂಡದ ದಾಳಿಕಾರನನ್ನ ಬಂಧಿಸಿಟ್ರು. 14-5. ಕೊನೆಯ 3 ನಿಮಿಷದ ಘೋಷಣೆ. ಈ ಬಾರಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂಬ ನಿಟ್ಟಿನಲ್ಲೇ ಅತ್ಯದ್ಭುತ ರೀತಿಯ ರಕ್ಷಣಾ ವಿಭಾಗ ಸೆವೆನ್ಸ್ ಅಂಬಿಲಡ್ಕದ ಕಡೆಯಿಂದ. ಕೊನೆಯ 2 ನಿಮಿಷಗಳ ಅವಧಿ ಮಾತ್ರ ಉಳಿದುಕೊಳ್ತಾ ಇದೆ. ಈ ಬಾರಿ ಬೋತರ್ ಈ ತಂಡಗಳಿಗೆ ಸಮಾನ ಅಂಕದ ಹಂಚಿಕೆ. ಮತ್ತೊಮ್ಮೆ ಬಂಧನ.
ಬಂಧನಗೊಳ್ಳುತ್ತಾ ಇದೆ. ರಕ್ಷಣಾ ಕೋಟೆಯನ್ನು ಭೇದಿಸುವಲ್ಲಿ ವಿಫಲತೆ. ಅಂಕಪಟ್ಟಿಯಲ್ಲಿದೆ 17-7 ವ್ಯತ್ಯಾಸ, 10 ಅಂಕಗಳ ವ್ಯತ್ಯಾಸವಿದೆ. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ 18 ಗಳಿಸಿಕೊಂಡಿದೆ. ಎದುರಾಳಿ ಗಳಿಸಿದ್ದು 7 ಮಾತ್ರ. 18-7 11 ಅಂಕಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಸೆವೆನ್ಸ್ ಅಂಬಿಲಡಗ ಎದುರಾಳಿಗೆ ಪ್ರತಿರೋಧ ಒಡ್ಡಲು ಯಾವುದೇ ಅವಕಾಶ ನೀಡದೆ 2ನೇ ಸ್ಥಾನಿಯಾಗಿ ಫೈನಲ್ ಹಂತಕ್ಕೆ ತೇರ್ಗಡೆ ಹೊಂದುತ್ತಾ ಇದೆ. ಅಭಿನಂದನೆಗಳು ಸೆವೆನ್ಸ್ ಅಂಬಿಲಡ್ಕ. ಹಾಗೆ ವಂದನೆಗಳು ಯುವತಾರ ಕನ್ನಡಿಪಾರ. ಈ ಅದ್ದೂರಿ ಕ್ರೀಡಾಕೂಟದ ಭಾಗಿಯಾಗಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಕ್ಕೆ ಗಮನಿಸಿ. ಸೆವೆನ್ಸ್ ಅಂಬಿಲಡ್ಕದ ವ್ಯವಸ್ಥಾಪಕರು ಗಮನಿಸಿ, ದಿಲ್ದೀತ್ ಹಾಗೂ ಕಪ್ತಾನರು ಗಮನಿಸಿಕೊಳ್ಳಿ. ನಿಮಗೆ 5 ನಿಮಿಷಗಳ ವಿಶ್ರಾಂತಿ ವೇಳೆಯನ್ನು ನೀಡ್ತಾ ಇದ್ದೇವೆ. ಸರಿಯಾಗಿ 5 ನಿಮಿಷಗಳ ನಂತರ ಫೈನಲ್ ಸ್ಪರ್ಧೆಗೋಸ್ಕರ ತಾವು ಒಳಾಂಗಣಕ್ಕೆ ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆದಷ್ಟು ಬೇಗ ಸ್ಪರ್ಧೆಯನ್ನು ಮುಕ್ತಾಯಗೊಳಿಸುವರೆ ಸಂಘಟಕರು ತೀರ್ಮಾನಿಸಿರುವುದರಿಂದ ಗಮನಿಸಬೇಕು. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ಸೆವೆನ್ಸ್ ಅಂಬಿಲಡ್ಕ ತಂಡಗಳು ಈಗ ಸಮಯದ 5 ನಿಮಿಷಗಳ ಕಾಲಾವಧಿಯ ನಂತರ ಸರಿಯಾಗಿ ಒಳಾಂಗಣವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಆದರಣೀಯ ಕ್ರೀಡಾಭಿಮಾನಿಗಳ ಕ್ರೀಡಾಳುಗಳ ನಿನ್ನೆಯ ದಿನ ಅಂದರೆ 25 ಜನವರಿ 2025 ಸಾಯಂಕಾಲದಿಂದ ಆರಂಭಗೊಂಡಂತಹ SKB ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟ್ರೇಡ್ ಕಿದೂರು ಕುಂಟಂಗೇರಡ್ಕ ಇದರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಮರಣಾರ್ಥ ನಡೆಸಿಕೊಂಡು ಬಂದಂತಹ ಹೊನಲು ಬೆಳಕಿನ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟಕ್ಕೆ ನಿನ್ನೆ ಸಂಜೆ ಚಾಲನೆ ದೊರಕಿದೆ. ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ ಪ್ರಾಯೋಜಕರು ಹೀಗಿದ್ದಾರೆ. ಪ್ರಥಮ ನಗದು ಬಹುಮಾನವಾದಂತಹ 8,025 ರೂಪಾಯಿಯನ್ನು ಕೊಟ್ಟು ಸಹಕರಿಸಿದವರು ಕುತ್ಯಾಳ ಶ್ರೀ ಕೂಡ್ಲು. ಹಾಗೆ 2ನೇ ನಗದು ಬಹುಮಾನವನ್ನು ಕೊಟ್ಟು ಸಹಕರಿಸಿದವರು SKB ಫ್ರೆಂಡ್ಸ್ ಕ್ಲಬ್ ಕುಂಟಂಗೇರಡ್ಕ. ತೃತೀಯ ನಗದು ಬಹುಮಾನವನ್ನು ಕೊಟ್ಟು ಸಹಕರಿಸಿದವರು ಉದಯ ನೆಲ್ಲಿಕಟ್ಟೆ. ಚತುರ್ಥ ನಗದು ಬಹುಮಾನವನ್ನು ನೀಡಿ ಸಹಕರಿಸಿದವರು ಸತೀಶ್ ಬಿಲ್ಡರ್. ಹಾಗೆ ಪ್ರಥಮ ಶಾಶ್ವತ ಫಲಕವನ್ನು ನೀಡಿ ಸಹಕರಿಸಿದವರು ಜೀವನಾಥ ಜೋಡುಕಟ್ಟೆ. ದ್ವಿತೀಯ ಶಾಶ್ವತ ಫಲಕವನ್ನು ನೀಡಿದವರು ಪೃಥ್ವಿರಾಜ್ ಕುಂಬಳ ಮತ್ತು ಜಯಾನಂದ ಮೇಸ್ತ್ರಿ ಕುಂಟಂಗೇರಡ್ಕ. ತೃತೀಯ ಶಾಶ್ವತ ಫಲಕವನ್ನು ನೀಡಿದವರು ಪ್ರದೀಪ್ ದುಬೈ ಮಾವಿನಕಟ್ಟೆ. 4ನೇ ಶಾಶ್ವತ ಫಲಕವನ್ನು ನೀಡಿ ಸಹಕರಿಸಿದವರು ರವಿ ಅಪ್ಪಿ ಜೋಡುಕಟ್ಟೆ. ಹಾಗೆ ವೈಯಕ್ತಿಕ ಶಾಶ್ವತ ಫಲಕಗಳನ್ನು ನೀಡಿ ಸಹಕರಿಸಿದವರು ಬೆಸ್ಟ್ ರೈಡರ್ ಶಾಶ್ವತ ಫಲಕ ನೀಡಿದವರು ರಂಜಿತ್ ರಂಜು. ಬೆಸ್ಟ್ ಕ್ಯಾಚರ್ ಶಾಶ್ವತ ಫಲಕವನ್ನು ನೀಡಿದವರು ಜಲ್ಲು ಬತ್ತೇರಿ. ಬೆಸ್ಟ್ ಆಲ್ರೌಂಡರ್ ಶಾಶ್ವತ ಫಲಕವನ್ನು ನೀಡಿದವರು ಪಮ್ಮು ಕಿದೂರು ಕುಂಟಂಗೇರಡ್ಕ. ಪ್ರದರ್ಶನ ಪಂದ್ಯದ ಪ್ರಥಮ ಶಾಶ್ವತ ಫಲಕವನ್ನು ನೀಡಿದವರು ಮನೋಜ್ ಕೇಸ್ ಹಾಗೂ
ಸುರೇಶ್ ಬಾಬು ಕುಂಟಂಗೇರಡ್ಕ. ಹಾಗೆ ದ್ವಿತೀಯ ಶಾಶ್ವತ ಫಲಕವನ್ನು ನೀಡಿದವರು ಅಜನೀಶ್ ಕಣ್ಣೂರು ಕುಂಟಂಗೇರಡ್ಕ ಕಿದೂರು. ನಮ್ಮ ಎಲ್ಲ ಪ್ರಾಯೋಜಕರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆಯೇ ಈ ಕ್ರೀಡಾಕೂಟಕ್ಕೆ ಯಶಸ್ಸಿಗೆ ಸಹಕರಿಸಿದ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ ಅಂದರೆ ಜಯರಾಜ್ ಜೈಯು ಮುಂಬೈ. ಇವರು ಈ ಕ್ರೀಡಾಕೂಟಕ್ಕೆ ಸಹಕರಿಸಿದಂಥ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ. ಇವರಿಗೂ ಈ ವೇಳೆಯಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಯಬಯಸ್ತಾ ಇದ್ದೇವೆ. ಹಾಗೆಯೇ ಇದೀಗ ಫೈನಲ್ ಸ್ಪರ್ಧೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಆದಷ್ಟು ಬೇಗನೆ ಈ ತಂಡಗಳು ತಯಾರಾಗಬೇಕು. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ಸೆವೆನ್ಸ್ ಅಂಬಿಲಡ್ಕ ತಂಡಗಳು ಪ್ರಶಸ್ತಿ ಸುತ್ತಿನ ಸ್ಪರ್ಧೆಗೆ ಲಗ್ಗೆ ಇಟ್ಟಿದ್ದಾರೆ. ಹಾಗೆಯೇ ಮತ್ತೊಮ್ಮೆ SKP ಕುಂಟಂಗೇರಡ್ಕ ತಂಡದ ಸಂಘದ ಎಲ್ಲ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆಯ ಬಳಿ ಬನ್ನಿ. ಇದೀಗ ಫೈನಲ್ ಸ್ಪರ್ಧೆಯನ್ನು ನಡೆಸುವರಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಈ ಕ್ರೀಡಾಕೂಟದ ಯಶಸ್ಸಿಗೋಸ್ಕರ ಹಮ್ಮಿಕೊಂಡಂತಹ ಲಕ್ಕಿ ಕೂಪನ್ ವಿಜೇತರನ್ನು ಡ್ರಾ ಮಾಡಲಿಕ್ಕಿದ್ದೇವೆ. ಕೇವಲ 7 ಕೂಪನ್ಗಳು ಮಾತ್ರ ಬಾಕಿ ಉಳಿದಿರ್ತದೆ. ಅದನ್ನು ಪಡ್ಕೊಂಡು ಕ್ರೀಡಾಭಿಮಾನಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಮುಂದಕ್ಕೆ ಮತ್ತೊಮ್ಮೆ SKP ಕುಂಟಂಗೇರಡ್ಕದ ಸಂಘದ ಎಲ್ಲ ಸದಸ್ಯರುಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆಯ ಬಳಿ ಬಂದು ಸಹಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ. ಹಾಗೆ ನಾವಿಂದು ನಮ್ಮ ಕರ್ಮಭೂಮಿ ಭಾರತದ 76ನೇ ಗಣರಾಜ್ಯೋತ್ಸವ ದಿವಸದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ
ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಭೂತರಾದಂತಹ ನಮ್ಮ ಕೆಲವು ಸಂಘದ ಸದಸ್ಯರ ಹೆಸರನ್ನು ಇಲ್ಲಿ ಹೇಳಲಿಚ್ಛಿಸುತ್ತೇವೆ. ಈ ಅದ್ದೂರಿ ಕ್ರೀಡಾಕೂಟ, ಕಬಡ್ಡಿ ಕ್ರೀಡಾಕೂಟ ಯಶಸ್ವಿಗೊಳ್ಳಬೇಕಾದರೆ ಅದಕ್ಕೆ ಪ್ರಧಾನವಾಗಿ ಬೇಕಾದ್ದು ಈ ಕ್ರೀಡಾಂಗಣ. ಈ ಕ್ರೀಡಾಂಗಣ ನಿರ್ಮಿಸುವಲ್ಲಿ ಸಹಕರಿಸಿದಂತಹ ಪ್ರಧಾನ ಕಾರ್ಯಕರ್ತರ ಹೆಸರನ್ನು ಈ ಮೂಲಕ ಹೇಳುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸ್ತಾ ಇದ್ದೇವೆ. ಪ್ರಮೋದ್ ಕುಂಟಂಗೇರಡ್ಕ, ಪ್ರವೀಣ್ ಚುಣ್ಣಿ ಕುಂಟಂಗೇರಡ್ಕ, ಮನೀಶ್ ಕುಂಟಂಗೇರಡ್ಕ, ಹಾಗೆಯೇ ಅವರೊಂದಿಗೆ ಸಹಕರಿಸಿದ ಅಖಿಲೇಶ್ ಬಾಬೆ ಕುಂಟಂಗೇರಡ್ಕ, ಹಾಗೆಯೇ ಅವರೊಂದಿಗೆ ಸಹಕರಿಸಿದ ಎಲ್ಲ ಸಂಘದ ಸದಸ್ಯರು, ಇವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಈ ಕ್ರೀಡಾಕೂಟದ ಆಡಳಿತ ಸಮಿತಿ ಇಚ್ಛಿಸ್ತಾ ಇದ್ದಾರೆ. ಹಾಗೆ ಲಕ್ಕಿ ಕೂಪನ್ ಪುಸ್ತಕ ಪಡೆಕೊಂಡವರು ಅದರ ಕೌಂಟರ್ ಫಾಯಿಲ್ ಅನ್ನು ದಯವಿಟ್ಟು ಹಿಂದಿರುಗಿಸಿ. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ಸೆವೆನ್ಸ್ ಅಂಬಿಲಡ್ಕ ತಮಗೆ ನೀಡಿದಂತಹ ಕಾಲಾವಧಿ ಮುಗಿದಿರ್ತದೆ. ಆದಷ್ಟು ಬೇಗ ಒಳಾಂಗಣವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ಕೋರಿಕೆಯನ್ನು ಮಾಡುತ್ತಾ ಇದ್ದೇವೆ. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ಸೆವೆನ್ಸ್ ಅಂಬಿಲಡ್ಕ ತಂಡಗಳು 5 ನಿಮಿಷಗಳ ಕಾಲಾವಧಿ ವಿಶ್ರಾಂತಿ ವೇಳೆಯನ್ನು ತಮಗೆ ನೀಡಿದ್ದೆವು. ಈಗಾಗಲೇ 5 ನಿಮಿಷಗಳ ಕಾಲಾವಧಿ ಮುಗಿದಿರುತ್ತದೆ. ಆದಷ್ಟು ಬೇಗ ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ಸೆವೆನ್ಸ್ ಅಂಬಿಲಡ್ಕ ತಂಡಗಳು ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನು ಪ್ರವೇಶಿಸಿ. Remix by DJ Amar. ದಯವಿಟ್ಟು ಸೆಮಿ ಹಂತದಲ್ಲಿ ಸೋಲನ್ನ ಕಂಡಂತ 2 ತಂಡಗಳು ಯವಧಾರ ಕನ್ನಡಿಪಾರ ವಿನಯ ಬಾಡೂರು ತಂಡದ ನಾಯಕರು ದಯವಿಟ್ಟು ಒಮ್ಮೆ ಅಂಗಣಕ್ಕೆ ಬನ್ನಿ. ಯವಧಾರ ಕನ್ನಡಿಪಾರ ವಿನಯ ಬಾಡೂರು ತಂಡದ ನಾಯಕರು ತಕ್ಷಣ ಬರಬೇಕು. ವಿನಯ ಬಾಡೂರು, ಯವಧಾರ ಕನ್ನಡಿಪಾರ. ವಿನಯ ಬಾಡೂರು, ಯವಧಾರ ಕನ್ನಡಿಪಾರ 2 ತಂಡದ ನಾಯಕರು ದಯವಿಟ್ಟು ಒಮ್ಮೆ ಬನ್ನಿ. ಯವಧಾರ ಕನ್ನಡಿಪಾರ
ಸೇಮ್ ಸೇಮ್ ಸೇಮ್. ಬಂಧುಗಳೇ, SKP ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗರಡಕ ಇದರ ಬೆಳ್ಳಿ ಹಬ್ಬದ ಸಲುವಾಗಿ ಹಮ್ಮಿಕೊಂಡಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಫೆಡ್ಲೈಟ್ ಕಬಡ್ಡಿ ಕ್ರೀಡಾಕೂಟ 58 kg ವಿಭಾಗದ ಈ ಒಂದು ಕ್ರೀಡಾಕೂಟದಲ್ಲಿ ಸರಿಸುಮಾರು 28 ತಂಡಗಳು ಭಾಗವಹಿಸಿವೆ. 28 ತಂಡಗಳ ಪೈಕಿ ಬಲಿಷ್ಠ 2 ತಂಡಗಳು ಇದೀಗ ಫೈನಲ್ ಹಂತವನ್ನ ತಲುಪಿದೆ. ಈ 2 ತಂಡಗಳು ಕೂಡ ಆರಂಭದಿಂದ ಈ ತನಕ ಸೋಲನ್ನ ಕಾಣದೆ ಇರುವಂತ 2 ತಂಡಗಳು ಪ್ರಸ್ತುತ ಫೈನಲ್ ಪಂದ್ಯಾಟದಲ್ಲಿ ಒಂದು ತಂಡಕ್ಕೆ ಸೋಲು, ಮತ್ತೊಂದು ತಂಡಕ್ಕೆ ಗೆಲುವು. ಪ್ರಥಮ ಯಾರಿಗೆ, ದ್ವಿತೀಯ ಯಾರಿಗೆ ಕಾದು ನೋಡಬೇಕಿದೆ. ಈ 2 ತಂಡಗಳ ಗಮನಕ್ಕೆ ಫೈನಲ್ ಸ್ಪರ್ಧೆಯಲ್ಲಿ ಥರ್ಡ್ ರೈಡ್ ಇದೆ, ಸೂಪರ್ ಟ್ಯಾಕಲ್ ಇದೆ. 2 ತಂಡಕ್ಕೂ ಒಂದೊಂದು ರಿವ್ಯೂ ಪಡೆಯುವಂತ ಅವಕಾಶ ಇದೆ. ಓಕೆ, ಥರ್ಡ್ ರೈಡ್ ಕ್ಯಾನ್ಸಲ್. ರಿವ್ಯೂ ಉಂಡು, 2 ಟೀಮ್ಗಳ ಒಂದೊಂದು ರಿವ್ಯೂ ಉಂಡು. ஹர்ஷிதர் எவர பல்லே தமிழ் ரிவ்யூ இருக்கு. 1-1 ಸಕ್ಸಸ್ ಅವಾರ್ಡ್, ಫೈಲ್ ಅವಾರ್ಡ್ ಒಂಜೊಂಜು ರಿವ್ಯೂ ಮಾತ್ರ. ಒಂಜೊಂಜು ಟಾಸ್ ಆನ್ ಬೈ ಕುತ್ತಿಯಾಡ ಶ್ರೀ ಕೂಡ್ಲು ಚಾಯ್ಸ್ ಕೋಟ್. ದಯಮಲ್ತದ ರೆಡ್ ಟೀಮ್ ದಕ್ಲ ಲೈನಪ್ ಮಲ್ಪಲೆ ನಮ್ಮ ಅತಿಥಿ ಗಣ್ಯರು ಇತ್ತೆ ಬತ್ತದ ರೆಡ್ ಟೀಮ್ ದಕ್ಲೆಗ ಶುಭ ಕಾಮನೆನ ಪನ್ರವ್ಲರೆ. ಪ್ಲೀಸ್ ಪ್ಲೇಯರ್ಸ್ ಲೈನ್ ಅಪ್. ಇದೀಗ 28 ತಂಡಗಳ ಪೈಕಿ ಬಲಿಷ್ಠ 2 ತಂಡಗಳು ಒಂದು ಕಡೆ ಗಮನಿಸಿದ್ರೆ ತಮಿಳುನಾಡಿನ ಪ್ರತಿಭಾನ್ವಿತ ಉದಯೋನ್ಮುಖ ಭಾಗವಹಿಸುವಂತ ತಂಡ ಕುತ್ತಿಯಾಡ ಶ್ರೀ ಕೂಡ್ಲು. ಎದುರಾಳಿ ತಂಡವಾಗಿ ಗಡಿನಾಡು ಕಾಸರಗೋಡಿನ ಹೆಮ್ಮೆಯ ಉದಯೋನ್ಮುಖ ಪ್ರತಿಭೆಗಳು. 2 ಕೂಡ ಬಲಿಷ್ಠವಾದಂತ ತಂಡಗಳು. ಹೈ ವೋಲ್ಟೇಜ್ ಸ್ಪರ್ಧೆಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಈ ಸ್ಪರ್ಧೆಗೆ ಸಹಕಾರವನ್ನ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೆ, ವಿಶೇಷವಾಗಿ ಬಹುಮಾನಗಳನ್ನ ಕೊಡುಗೆಯಾಗಿ ನೀಡಿದಂತ ವ್ಯಕ್ತಿಗಳಿಗೆ ನಾವು ವಿಶೇಷ ಧನ್ಯವಾದವನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ ಅದ್ಭುತವಾದಂತ ಧ್ವನಿ ಮತ್ತು ಬೆಳಕನ್ನ ಒದಗಿಸಿಕೊಟ್ಟಂತ ಧ್ವನಿ ವರ್ಗದ ದೋಸ್ತ್ ಲೈಟ್ ಅಂಡ್ ಸೌಂಡ್ಸ್ ಬಂಬ್ರಾಣ ಇದರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಿಶೇಷವಾದಂತ ಅಭಿನಂದನೆಗಳು, ಧನ್ಯವಾದಗಳು. ಆಪರೇಟರ್ ಆಗಿ ಈ ತನಕ ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಂತವರು ಸುರೇಶ್ ಬಾಬು ಇವರು, ವಿಶೇಷವಾದಂತ ಅಭಿನಂದನೆಗಳು ತಮಗೂ ಕೂಡ. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ನೇರ ಪ್ರಸಾರವನ್ನ ಬಿತ್ತರಿಸಿದಂತ ಟಿವಿ ಮಾಧ್ಯಮ, ಯೂಟ್ಯೂಬ್ ಚಾನಲ್ ನಮ್ಮ ಮೀಡಿಯಾ 24x7 ಮಂಜೇಶ್ವರ ಇದರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ವಿಶೇಷವಾಗಿ ಎಲ್ಲರ ಕರತಾಳನ ಬರಬೇಕಾಗಿರುವುದು
ನಮ್ಮ ತೀರ್ಪುಗಾರರಿಗೆ. ಯಾಕಂದ್ರೆ ಆರಂಭದಿಂದ ಈ ತನಕ ಯಾವುದೇ ಬದಲಾವಣೆ ಇಲ್ಲದೆ ವಿಶ್ರಾಂತಿಯನ್ನ ಪಡೆಕೊಳ್ಳದೆ ಅತ್ಯಂತ ಉತ್ತಮ ರೀತಿಯ ತೀರ್ಪುಗಾರಿಕೆಯನ್ನ ನೀಡಿರುವಂತ ನಮ್ಮ ಎರಡು ತೀರ್ಪುಗಾರರಿಗೆ ವಿಶೇಷವಾದಂತ ಅಭಿನಂದನೆಗಳು, ಧನ್ಯವಾದಗಳು. ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ವಿಶೇಷವಾಗಿ ಧನ್ಯವಾದವನ್ನು ತಿಳಿಸುವ ಮೂಲಕ here is the final battle begins in between ಕುತ್ಯಾಳ ಶ್ರೀ ಕೂಡ್ಲು ಸೆವೆನ್ಸ್ ಅಂಬಿಲಡ್ಕ. ಗೆದ್ದಲ್ಲಿ 8,025, ಪರಾಜಿತಗೊಂಡಲ್ಲಿ 5,025, ಸೋಲು ಗೆಲುವಿನ ಅಂತರ 3,000 ರೂಪಾಯಿ. ಫೈನಲ್ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಆರಂಭದ ದಾಡಿಯಲ್ಲಿ ನೀಲೇಶ. Jersey number 4 from the side of ಕುತ್ಯಾಳ ಶ್ರೀ ಕೂಡ್ಲು. ಆರಂಭಿಕ ದಾಳಿ ಮುಂದುವರಿತಾ ಇದೆ. ಇಲ್ಲಿ ಉಣ್ಣಿ ಅವರ ಕೈಗಳಲ್ಲಿ ಭದ್ರವಾಗುತ್ತಾ ಇದೆ. ಒಂದಂಕ ಲಭ್ಯವಾಗುತ್ತಾ ಇದೆ. ಆರಂಭದ ಟ್ಯಾಕಲ್ ಮುಖೇನ ಸ್ಪರ್ಧೆ ಆರಂಭವಾಗಿದೆ. ಖಾತೆಯಲ್ಲಿ ಒಂದಂಕ ಜೋಡಲ್ಪಟ್ಟಿದೆ. ಸೆವೆನ್ಸ್ ಅಂಬಿಲಡ್ಕ. ದಾಳಿಯಲ್ಲಿ ಶಿವ ಕುಂಜತ್ತೂರು. ದಾಳಿಯಲ್ಲಿ ಈಗ ತಾನೇ ಖಾತೆಯನ್ನ ಆರಂಭಿಸಿದೆ ತಂಡ ಸೆವೆನ್ಸ್ ಅಂಬಿಲಡ್ಕ. Jersey number 9, player name please. ಸೂರ್ಯ. ದಾಳಿಯಲ್ಲಿ ಸೂರ್ಯ. ಒನ್ ಅಂಡ್ ನಿಲ್. ನೀಲೇಶ ಉದ್ದನೆಯ ಕಾಲುಗಳು ಸುಲಭವಾಗಿ ಬೋನಸ್ ಅನ್ನ ಪಡೆಕೊಳ್ಳಬಹುದಾದಂತ ಆಟಗಾರ. ಈ ನಡುವೆ ಬೋನಸ್ ಅಂಕ ಇಲ್ಲ. ಜೆರ್ಸಿ ನಂಬರ್ 4 ವೈವೇಲ್. ಎಸ್, ವೈವೇಲ್ ದಾಡಿಯಲ್ಲಿ ಆಹಾ, ಉಣ್ಣಿ ಅವರ ಅದ್ಭುತವಾದಂತ ಕೈ ಚೊಡಕ. ಸತತ 2ನೇ ಬಾರಿಗೆ ಆಂಕಲ್ ಹೋಲ್ಡ್ ಮೂಲಕ ಅಂಕಗಳನ್ನು ಗಳಿಸಿಕೊಟ್ಟಿದ್ದಾರೆ. ಪ್ರಮುಖ 2 ದಾಳಿಗಾರರು ಅಂಕಣದಿಂದ ಹೊರಗಡೆ. ಈ ನಡುವೆ ಶಿವ ಅವರ ದಾಳಿ ಮುಂದುವರಿತಾ ಇದೆ. ಜೆರ್ಸಿ ನಂಬರ್ 22 ಶಿವ ಕುಂಜತ್ತೂರ್ ಅವರ ದಾಳಿ ಮುಂದುವರಿತಾ ಇದೆ. 2 ಸಮಾನ ರೀತಿಯ ಶಕ್ತಿ ಉಳ್ಳಂತ ತಂಡಗಳು. ಹೈ ವೋಲ್ಟೇಜ್ ಸ್ಪರ್ಧೆಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೆರ್ಸಿ ನಂಬರ್ 9 ಒನ್ಸ್ ಅಗೈನ್. ಆಹಾ, ದೀಕ್ಷಿತ್. ಇಲ್ಲಿ ಸೆವೆನ್ಸ್ ಅಂಬಿಲಡ್ಕದ 2 ಕಾರ್ನರ್ಗಳನ್ನ ಗಮನಿಸಿದ್ರೆ ಅತ್ಯದ್ಭುತವಾದಂತ
ಟ್ಯಾಕಲ್ಗಳನ್ನ ಮಾಡ್ತಾ ಇದ್ದಾರೆ. ಬಲಿಷ್ಠ ತಂಡಕ್ಕೆ ಅಷ್ಟೇ ಬಲಿಷ್ಠವಾದಂತಹ ತಂಡ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೆ ದಾಡಿಯಲ್ಲಿ ನಿಲೇಶ. ಸೆವೆನ್ ಸಂಬಿಲಡ್ಕ ಪಡೆಕೊಂಡಂತ ಎಲ್ಲ ಅಂಕಗಳು ಕೂಡ ಡಿಫೆನ್ಸ್ ಮುಖೇನ ನಿರಂತರ 3 ಅಂಕಗಳನ್ನ ಪಡೆಕೊಂಡಿದ್ದಾರೆ. ದಾಡಿಯಲ್ಲಿ ಮತ್ತೆ ಸೂರ್ಯ. ಎಸ್ಕೆಬಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗೆರಡಕ ಅಭಿಮಾನ ಪರಿಸರ ಮಾಧುತ್ಯ ಮರಡಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮೆಮೋರಿಯಲ್ ಕಬಡ್ಡಿ ಟೂರ್ನಮೆಂಟಿലെ ഫൈനൽ കലാശക്കൊട്ട തുടർച്ചയായ ടാക്കലുകൾ. ദീക്ഷിത്തിന്റെ കൈകളിൽ സൂര്യയുടെ കാലുകൾ ഭദ്രമാണ്. പോയിന്റ് കരസ്ഥമാക്കുന്നു. പോയിന്റ് പട്ടികയിൽ 4ാമത് അക്കം കൂട്ടിച്ചേർക്കുന്നു. 4-0. ಕುತ್ತಿಯಾಡ ಶ್ರೀ ಕೂಡ್ಲು ತಂಡಕ್ಕೆ ಆರಂಭದಲ್ಲೇ ಆಘಾತವನ್ನ ನೀಡಿದೆ. ಸೆವೆನ್ಸ್ ಅಂಬಿಲಡ್ಕ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ. ಕುತ್ತಿಯಾಡ ಶ್ರೀ ಕೂಡ್ಲು ಆರಂಭದಿಂದ ಈ ತನಕ ಆಡಿದಂತ ರೀತಿಯಲ್ಲಿ ಕುತ್ತಿಯಾಡ ಶ್ರೀ ಇಲ್ಲಿ ಪ್ರದರ್ಶನವನ್ನ ನೀಡ್ತಾ ಇಲ್ಲ. ಜರ್ಸಿ ನಂಬರ್ 11 ಫ್ರಮ್ ದ ಸೈಡ್ ಆಫ್ ಕುತ್ತಿಯಾಡ ಶ್ರೀ ಕೂಡ್ಲು. 4-0. 4-0 ಸಂಪಾದನೆ. attacking right Shiva once again. 5-0. 5-0. ಕುತ್ತಿಯಾಡ ಶ್ರೀ ಕೂಡ್ಲು ಒಳಾಂಗಣದಲ್ಲಿ ಅಂತಿಮ 2 ಆಟಗಾರರು ಮಾತ್ರ ಬಾಕಿ ಉಳಿಕೆಯಾಗಿದ್ದಾರೆ. ಆಟಗಾರನ ಬದಲಾವಣೆಯನ್ನ ಕಂಡುಕೊಡ್ತಾ ಇದ್ದಾವೆ ಕುತ್ತಿಯಾಳ ಶ್ರೀ ಕೂಡ್ಲು ತಂಡದಲ್ಲಿ. ಜರ್ಸಿ ನಂಬರ್ 7 MS ಧೋನಿ. ಇಲ್ಲಿ ಎಲ್ಲಾ ಡಿಫೆಂಡರ್ಗಳು ಅವರ ಪರಿಪೂರ್ಣತೆಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಒಂದಿನೊಂದು ಮೆಚ್ಚ ಆಲ್ ಔಟ್ ಆಗ್ತಾ ಇದೆ ಕುತ್ತಿಯಾಳ ಶ್ರೀ ಕೂಡ್ಲು. ಇಡೀ ಕ್ರೀಡಾಕೂಟದಲ್ಲಿ ಕುತ್ತಿಯಾಳ ಶ್ರೀ ಕೂಡ್ಲು ಪ್ರಥಮ ಬಾರಿಗೆ ಆಲ್ ಔಟ್ ಆಗಿದೆ. 9-0. 9-0. ಅದ್ಭುತವಾದಂತ ಡಿಫೆಂಡರ್ಗಳನ್ನ ಕಂಡುಕೊಡ್ತಾ ಇದ್ದಾವೆ. ಸೆವೆನ್ಸ್ ಅಂಬಿಲಡ್ಕದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ದೀಕ್ಷಿತ್ ಅವರಿದ್ದಾರೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಉಣ್ಣಿ ಅವರಿದ್ದಾರೆ. ರೈಟ್ ಥರ್ಡ್ ವಿಭಾಗದಲ್ಲಿ ಅಭಿಲಾಷ್ ಅವರಿದ್ದಾರೆ. ಎಲ್ಲರೂ ಕೂಡ ಅವರ ಅದ್ಭುತವಾದಂತ ಪ್ರದರ್ಶನವನ್ನ ಫೈನಲ್ ನಲ್ಲಿ ತೋರ್ಪಡಿಸಿದ್ದಾರೆ. ಇಲ್ಲಿ ಮತ್ತೆ ಟ್ಯಾಕಲ್ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡಲಾಗಿದೆ. ಇದು ಕುತ್ತಿಯಾಡ ಶ್ರೀ ತಂಡಕ್ಕೆ ದೊಡ್ಡ ಮಟ್ಟಿನ ಆಘಾತ. ಮತ್ತೆ ದಾಡಿಯಲ್ಲಿ ನೀಲೇಶ ಯಾವುದೇ ಒಂದು ಅಂಕವನ್ನ ಕೂಡ ಬಿಟ್ಟು ಕೊಡದೆ ಫೈನಲ್ ಸ್ಪರ್ಧೆಯಲ್ಲಿ ಏಕಮುಖಿಯಾಗಿ ಮುಂದುವರಿತಾ ಇದೆ ತಂಡ ಸೆವೆನ್ಸ್ ಅಂಬಿಲಡ್ಕ. ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಇದು ಪ್ರಥಮಾರ್ಧ. ಯಾವ ಸಂದರ್ಭದಲ್ಲೂ ಪಂದ್ಯಾಟದ ಗತಿ ಬದಲಾವಣೆಗೆ ಸಾಧ್ಯತೆ ಇದೆ. ಯಾವ ಸಂದರ್ಭದಲ್ಲೂ ಕುತ್ತಿಯಾಡ ಶ್ರೀ ಕೂಡ್ಲು ತಂಡ ಪ್ರತಿರೋಧವನ್ನ ನೀಡಬಲ್ಲಂತ ತಂಡ. ಬಹುತೇಕ ಇದು ಕೇರಳ ಮತ್ತು ತಮಿಳುನಾಡು ಮಧ್ಯೆ ಇರುವಂತ ಸ್ಪರ್ಧೆ. ಪ್ರಥಮ ಟ್ಯಾಕಲ್ ಆಗುವಂತ ಲಕ್ಷಣಗಳು ಟ್ಯಾಕಲ್ ಆಗಿದೆ. ಖಾತೆಯಲ್ಲಿ ಆರಂಭಿಕ ಅಂಕ ದಾಖಲಾತಿಯಾಗ್ತಾ ಇದೆ. ಮೆಲ್ಲನೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಕುತ್ತಿಯಾಳ ಶ್ರೀ ಕೂಡ್ಲು. 1-10 1-10 in favor of Sevens ಅಂಬಿಲಡ್ಕ.
ಅನಗತ್ಯ ಹಿಡಿತಕ್ಕೆ ಯತ್ನ. ಇಲ್ಲಿ ಕಾರ್ನರ್ ವಿಭಾಗದಲ್ಲಿ 2 ಅಂಕಗಳನ್ನ ಬಿಟ್ಟುಕೊಟ್ಟಿದ್ದಾರೆ ಅಭಿ ಕಡಂಬಾರ್ ದಾಳಿಯಲ್ಲಿ. 3-10. in favor of Sevens Ambiladika. 3-10. ಮಧ್ಯಂತರ ವಿರಾಮದ ವೇಳೆಗೆ 3-10, 3-10. 7 പോയിന്റിന്റെ കൃത്യമായ ലീഡ് പിടിക്കുന്നു സെവൻസ് അമ്പിലടുക്ക. മത്സരമാധ്യ പകുതി പിന്നിടുമ്പോൾ കൊത്തിയാട് ശ്രീ കൂഡ്ലു നേടിയ 3 പോയിന്റിനെതിരെ 10 എന്ന ക്രമത്തിൽ 7 പോയിന്റിന്റെ ലീഡ് പിടിക്കുന്നു സെവൻസ് അമ്പിലടുക്ക. ಸೆಂಟರ್ ಲೈನಲ್ಲಿ ಟ್ಯಾಕಲ್ ಆಗಿದೆ. ಅಪಾಯಕಾರಿ ಟ್ಯಾಕಲ್ಗೆ ಕೈ ಹಾಕಿದ್ರು ಅಭಿಲಾಷ್, ಯಶಸ್ವಿಯನ್ನ ಕಂಡಿದೆ. 11-3. ಕ್ರೀಡಾಕೂಟದ ವೀಕ್ಷಣೆಗೆ ಚಂದ್ರನಿಂದಲೂ ಕೂಡ ಚಂದ್ರಯಾನ ಮುಗಿಸಿ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ವೀಕ್ಷಕರು ಕೂಡ ಇದ್ದಾರೆ. ಅಷ್ಟೊಂದು ಹೈ ವೋಲ್ಟೇಜ್ ಸ್ಪರ್ಧೆ ಇದು. ನಿಮ್ಮದೆಲ್ಲ ಹೋಯ್ತಲ್ಲ. ಟೆನ್ಷನ್. ಹರ್ಷಿತ್ ಶೆಟ್ಟಿಯವರ ಮುಖವನ್ನ ನೋಡಿದ್ರೆ ಟೆನ್ಷನ್ ಕಾಣ್ತಾ ಇದೆ. ಫೈನಲ್ ಮುಗಿನಾಗ ಬಿರಲುಪ್ಪ ಅನ್ನ ಹರಿಸಿದರೆ ಮ್ಯಾಚ್ ನನಲ್ಲ ಉಂಡು. ರಿವ್ಯೂ.
ಲೈನ್ ತೋಜೆ ಈ ಲೈನ್ ಈ ಕ್ಯಾಮರಾನೇ ಅವಡು ಇರೇನು ಆ ಕ್ಯಾಮರಾ ಬರ್ಕೊಡು ಹೋಗಿ ಇರೇನೆ ಫುಲ್ಲು ತೀರ್ತಿಡ್ದು ಮಿತ್ತು ಹೆಜ್ಜಿನ ಮಿತ್ತಿಡ್ದು ತೀರ್ತು ಹಲೋ, ಇನ್ನು ಕೇವಲ 4 ಟಿಕೆಟ್ಗಳು ಬಾಕಿ ಇರುವುದು. ಲಕ್ಕಿ ಕೂಪನ್ನ ಟಿಕೆಟ್ 4 ಬಾಕಿ ಇರುವುದು. ಯಾರಾದರೂ ಟಿಕೆಟ್ ಖರೀದಿಸುವವರು ಇದ್ದರೆ ಆದಷ್ಟು ಬೇಗನೆ ಖರೀದಿಸಬೇಕಾಗಿ ವಿನಂತಿ. ಹಲೋ, ಲಕ್ಕಿ ಕೂಪನ್ನ ದೆಪ್ಪೆರೆ ಬಾಕಿ ತಿನ್ನಕ್ಲೆ ಒಂಜೊಂಜಿ ಗಿತ್ತೊಂದು ಸಹಕಾರ ಕೊರ್ಲೆ. ನನ್ನ ಒಂಜಿ ಲಾಸ್ಟ್ 4 ಟಿಕೆಟ್ ಮಾತ್ರ ಬಾಕಿ ಇಪ್ಪುನು. ಅವು ಅಕ್ಲೆ ಕೊರ್ಲೆ, ತಮಿಳ್ನಾಡದಕ್ಲೆ ಕೊರ್ಲೆ. 4 ಲಕ್ಕಿ ಕೂಪನ್ ಇರುಕಣ್ಣೆ. ಎಸ್, ರಿವ್ಯೂ ತೀರ್ಮಾನ ಬಂದಾಗಿದೆ. ರಿವ್ಯೂ ಅನ್ಸಕ್ಸಸ್ಫುಲ್, ರೈಡರ್ ಔಟ್. ಇನ್ನು ಸೆವೆನ್ಸ್ ಅಂಬಿಲಡಕ ತಂಡಕ್ಕೆ ರಿವ್ಯೂ ಇಲ್ಲ. ಇಲ್ಲಿ ಮತ್ತೆ ಟ್ಯಾಕಲ್ ಉಣ್ಣಿ ಅವರ ಕೈಯಲ್ಲಿ ಗಮ್ಮಿದೆ. ನಾಲ್ಕು 12 ಬತ್ತಿದಾಡಿಯಲ್ಲಿ ಅಭಿ ಕಡಂಬಾರ್. One each point. 5-13. 13-5. Thirteen, 5, 1, 3 and 5 in favor of Sevens Ambiladika.
ಕ್ಷಣ ಕ್ಷಣಕ್ಕೂ ವಿಭಿನ್ನ ರೀತಿಯ ಫಲಿತಾಂಶಗಳನ್ನು ನೀಡುವಂತ ಸ್ಪರ್ಧೆ. ದಾಳಿಯಲ್ಲಿ ಸಫಲತೆ ಸೂರ್ಯ, ಖಾತೆಯಲ್ಲಿ 6, 13, 6 and 13. ಮತ್ತೆ ದಾಳಿಯಲ್ಲಿ ನೀಲೇಶ 14, 6, 14, 6. ಮತ್ತೆ ದಾಣಿಯಲ್ಲಿ ಸೂರ್ಯ ಫ್ರಮ್ ದ ಸೈಡ್ ಆಫ್ ಕುತ್ತಿಯಾಳು ಶ್ರೀ ಕೂಡ್ಲು. ಸೂರ್ಯ ದಾಳಿಯಲ್ಲಿ ಕಡಿದ ದಾಳಿಯಲ್ಲಿ ಅಂಕವನ್ನ ಪಡೆಕೊಂಡಂತ ಸೂರ್ಯ ಇಲ್ಲಿ ಟ್ಯಾಕಲ್ ಆಗುತ್ತಾ ಇದ್ದಾರೆ. ರೈಡರ್ ಔಟ್ ಎಂಬ ತೀರ್ಪು. 15, 6, 15, 6. ಫಿಫ್ಟೀನ್ 6, 15, 6. ಮತ್ತೆ ದಾಳಿಯಲ್ಲಿ ಶಿವ. ಅಂತಿಮ 5 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಲಾಸ್ಟ್ 5 minutes got full time. ಅಭಿ ಕಡಂಬಾರ್ ಆಂಕಲ್ ಹೋಲ್ಡ್. ಆರು 16, 10 ಅಂಕಗಳ ಬಲಿಷ್ಠ ಮುನ್ನಡೆ ತಂಡ ಸೆವೆನ್ಸ್ അമ്പിലെടുക്ക. 16-10 എന്ന ക്രമത്തിൽ 10 പോയിന്റിന്റെ കൃത്യമായ ലീഡ് പിടിക്കുന്നു സെവൻസ് അമ്പിലെടുക്ക. ಇನ್ನು ಕೂಡ ಸಮಯದ ಅವಕಾಶ ಇದೆ. ಕುತ್ಯಾಡ ಶ್ರೀ ಇಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಉಣ್ಣಿ ಅನಗತ್ಯ ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 7, 16, 7, 16. ನೀಲೇಶ ಮತ್ತೆ ದಾಡಿಯಲ್ಲಿ ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಇಲ್ಲಿ ಅಭಿ, ವಾಟ್ ಆನ್ ಎಕ್ಸಲೆಂಟ್ ಟ್ಯಾಕಲ್. ಸೆಂಟರ್ ನಿಂದ ಬಂದು ಅಚಾನಕ್ ಟ್ಯಾಕಲ್ ಅನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಪಂದ್ಯಾಟವನ್ನ ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡಿದ್ದಾರೆ ತಂಡ ಸೆವೆನ್ಸ್ ಅಂಬಿಲಡ್ಕ. 17, 7. ಇದು ಖಂಡಿತವಾಗ್ಲೂ ಬ್ಲಾಕ್ ಮ್ಯಾಜಿಕ್. పద్నేడు 7 టైం అవుట్ ఉండా కొంచెం ముక్కులు రెడ్ ఉండు. ಮತ್ತೆ ನೀಲೇಶ ಶೆಟ್ರೆ ದಾದಾವು ಅಂತಿಮ 3 ನಿಮಿಷಗಳು. ಲಾಸ್ಟ್ 3 minutes got full time. ಆಹಾ,
ಇಲ್ಲಿ ಆಂಕಲ್ ಹೋಲ್ಡ್ಗಳ ಸುರಿಮಳೆ. ಜೆಪಿ ಅವರೇ, ತಿಳಿದಿರುವ ಪ್ರಕಾರ ತಮಿಳುನಾಡಿನ ಆಟಗಾರರು ಆಂಕಲ್ ಹೋಲ್ಡ್ನಲ್ಲಿ ಬಹಳಷ್ಟು ಪರಿಣಿತರು. ಆದ್ರೆ ಅವರಿಗೆ ಸರಿಸಾಟಿಯಾಗಿ ನಮ್ಮ ಕಾಸರಗೋಡಿನ ನಮ್ಮ ಮಂಜೇಶ್ವರದ ಯುವಕರು ಯಾವುದೇ ಕಡಿಮೆ ಇಲ್ಲ ಅನ್ನುವಂಥದ್ದು ಈ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರು ಆಂಕಲ್ ಹೋಲ್ಡ್ ಅನ್ನು ಮಾಡ್ತಾ ಇದ್ದಾರೆ. ಎಂಟು 20, 8-20 ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿದೆ ಸೆವೆನ್ಸ್ ಅಂಬಿಲಡ್ಕ. ಕಂಗ್ರಾಚುಲೇಷನ್ಸ್. ಇದೀಗ ಲಕ್ಕಿ ಕೂಪನ್ ಡ್ರಾ ನಡೀತಾ ಇದೆ. ಅಗಲ ಸೆವೆನ್ಸ್ ಅಂಬಿಲಡ್ಕದ ಬಲೆ 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 ಟೀಮ್ ಪ್ಲೇಸ್ ಮಾತು ಬಲೆ. ಕ್ಯಾಪ್ಟನ್ ರೆಡ್ ಟೀಮ್ ದ ಕ್ಯಾಪ್ಟನ್ ನಕಲ ಬಲೆ. ಕ್ಯಾಪ್ಟನ್ ಆಫ್ ಕುತ್ತಿಯಾಳಿ ಶ್ರೀ ಅಂಡ್ ಕ್ಯಾಪ್ಟನ್ ಆಫ್ ಸೆವೆನ್ಸ್ ಅಂಬಿಲಡ್ಕ. ಪ್ರೈಸ್ ದಾದೆ ಲಕ್ಕಿ ಸುರುತ ಇನಾಮ 2,000. రెడ్డన ఇనాము 1,000. సురుత ఇనాము రెడ్డన ఇనాము కుత్యాల శ్రీద క్యాప్టెన్ దెప్పలే మూల బరేప దెప్పలే రెడ్డన ఇనాము కుత్యాల శ్రీధర్ దెప్పరు. సురుకు రెడ్డన ఇనాము సెకండ్ ప్రైజ్ 1,000. കുത്തിയാള ശ്രീ ആറ് സെക്കൻഡ് 1 എടുങ്ങ. ನನ್ನ ಸುರುತ ಇನಾಮನು ನಮ್ಮ ಸುರುತ ಇನಾಮ ಗೆಂದಿನಂಚಿನ ಟೀಮದ ಕ್ಯಾಪ್ಟನ್. రెడ్డన ఇనాము 1,000. లక్కీ నంబర్ 1277 ಒಂಜಿ ರೆಡ್ 77. ಸುರುತ ಇನಾಮು 2,000. ಲಕ್ಕಿ ನಂಬರ್ 1757 1757. ಸುರುತ ಇನಾಮು 1757 1757 1757. రెడ్డన ఇనాము 1,000 1277 ಒಂಜಿ ರೆಡ್ 77 ಒಂಜಿ ರೆಡ್ 77 1277. ಆ ಪ್ರೈಸ್ ಟಿಕೆಟ್ ಎರಡಾನ ಕೈತಲ್ಲಿ ಇತ್ತನಂಡ ದಯಮಲ್ತದ ಬತ್ತದ ಇನಾಮನ ದೆತ್ತೋನೊಲಿ. ಗಣೇಶರು ಬರಪೇರ ಆರಿಗ ಗಣೇಶರು ಈರಿಗ ಅತ್ತ അതിവിടെ കൊടുത്ത് വെക്ക്. ഇതെടുക്കുന്നു. അതിവിടെ കൊടുത്ത് വെക്ക്. ഹൈറ്റാക്കി വെക്ക്. ಕಂಬಾಗಿದ್ದೀರಾ? ಆ ಕ್ಯಾಮರಾಗೆ ತೆಗೆದು ಎರಡು ತೆಗೆದು ಅದನ್ನು ಸ್ಟೇಜಿಗೆ ಹಾಕು. ಕಂಬಾಗಿ ತಂದು ಹಲ್ ಚಿಕ್ಕಮಟ್ಟಿನ ಚೊಕ್ಕಮಟ್ಟಿನ ಕಾರ್ಯಕ್ರಮ. ಇಲ್ಲಿ ಮಾತುಗಳಿಲ್ಲ, ನೇರವಾಗಿ
ಬಹುಮಾನವನ್ನ ನಾವು ವಿತರಿಸಲಿಕ್ಕಿದ್ದೇವೆ. ಅದೇ ಅದೇ ಸರ್, ನೇರವಾದ ನಮ್ಮ ಬಹುಮಾನದ ಹಂಚು ಪದೈ ಮಲ್ತದ ಬಹುಮಾನ ಕೊರಪುನಂಚು ನಮ್ಮ ಘನ ಅತಿಥಿ ನಕ್ಲು ವರ ನಮ್ಮ ವೇದಿಕೆಗೆ ಬರಡು ಏರಪುರ ಕೊರಪಿರ ನಮ್ಮ ಅತಿಥಿ ನಕ್ಲು ದಯಮಲ್ತದ ವರ ಕೊಲ್ಲಲೆ ಮೂಲ ಪಾತ್ರದಾಲ ಇಜ್ಜಿ ಸ್ವಾಗತ ಇಜ್ಜಿ ಧನ್ಯವಾದ ಇಜ್ಜಿ ಅಧ್ಯಕ್ಷರು ಇಜ್ಜಿ ಡೈರೆಕ್ಟ್ ನಮ್ಮ ಪ್ರೈಸ್ನು ಕೊರಪ ನೇರವಾಗಿ ಬಹುಮಾನ ವಿತರಣೆಯತ್ತ ನಾವು ಸಾಗ್ತಾ ಇದ್ದೇವೆ. Rider award goes to from the team Kuttiyala Sri Kudlu Mr. Surya. Surya ಈ ಕ್ರೀಡಾಕೂಟದ ಅತ್ಯುತ್ತಮ ದಾಡಿಗಾರ ಬೆಸ್ಟ್ ರೈಡರ್ ಅವಾರ್ಡ್. ಕಂಗ್ರಾಚುಲೇಷನ್ಸ್ Surya. Once again congratulations Mr. Surya of Kuttiyala Sri Kudlu. ಇನ್ನು ಕ್ರೀಡಾಕೂಟದ ಉತ್ತಮ ಹಿಡಿತಗಾರ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಫ್ರಮ್ ದ ಟೀಮ್ ಸೆವೆನ್ಸ್ ಅಂಬಿಲಡ್ಕ ಮಿಸ್ಟರ್ ಉಣ್ಣಿ ಬಮ್ರಾಣ. ಉಣ್ಣಿ ಇವರು ಈ ಕ್ರೀಡಾಕೂಟದ ಅತ್ಯುತ್ತಮ ಹಿಡಿತಗಾರ ಬೆಸ್ಟ್ ಕ್ಯಾಚರ್ ಅವಾರ್ಡ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಉಣ್ಣಿ ಆಫ್ ಸೆವೆನ್ಸ್ ಅಂಬಿಲಡ್ಕ. ಇನ್ನು ಕ್ರೀಡಾಕೂಟದ ವೈಯಕ್ತಿಕ ಬಹುಮಾನಗಳಲ್ಲಿ ಅಗ್ರಗಣ್ಯ ಅವಾರ್ಡ್ ಅನಿಸಿಕೊಂಡಿರುವಂತಹ ಸವ್ಯಸಾಚಿ ಆಲ್ರೌಂಡರ್. ಇದು ತೀರ್ಪುಗಾರರಿಗೂ ಬಹುಶಃ ಕನ್ಫ್ಯೂಷನ್ ಇದ್ದಂತ ಹೆಸರು, ಯಾಕಂದ್ರೆ ಆ ತಂಡದಲ್ಲಿ ಒಂದು 3-4 ಜನ ಎಲ್ಲ ವಿಭಾಗದಲ್ಲಿ ತಮ್ಮ ಉತ್ತಮವನ್ನ ನೀಡಿದ್ದಾರೆ. ಆ ಉತ್ತಮಗಳಲ್ಲಿ ಅತ್ಯುತ್ತಮ ಅನ್ನುವಂತ ದೃಷ್ಟಿಯಲ್ಲಿ ಈ ಅವಾರ್ಡ್ ಹೋಗ್ತಾ ಇದೆ. ಫ್ರಮ್ ದ ಟೀಮ್ ಸೆವೆನ್ಸ್ ಅಂಬಿಲಡ್ಕ ಮಿಸ್ಟರ್ ನೀಲೇಶ್ ಅವರಿಗೆ ಸಲ್ಲುತ್ತಾ ಇದೆ ಈ ಕ್ರೀಡಾಕೂಟದ ಆಲ್ರೌಂಡರ್ ಪ್ರಶಸ್ತಿ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ನೀಲೇಶ್. ಕಂಗ್ರಾಚುಲೇಷನ್ಸ್ ನೀಲೇಶ್ ಒನ್ಸ್ ಅಗೈನ್. ಇನ್ನು ಈ ಕ್ರೀಡಾಕೂಟದ 4ನೇ ಬಹುಮಾನವನ್ನ ಪಡೆದುಕೊಂಡಿರುವಂತಹ ತಂಡಕ್ಕೆ ಟ್ರೋಫಿ ಜೊತೆಯಲ್ಲಿ ನಗದು 2025 ನಗದು ಮತ್ತೊಂದು ಶಾಶ್ವತ ಫಲಕ. ಈ ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನ ಅಲಂಕರಿಸಿದಂತ ತಂಡ ವಿನಯ ಬಾಡೂರು ತಂಡದ ಆಟಗಾರರ ಬನ್ನಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಟೂರ್ನಮೆಂಟ್ನಲ್ಲಿ 4ಾം ಸ್ಥಾನ ಕರಸ್ಥಮಾಕಿಯ ಟೀಮಾದ ವಿನಯ ಬಾಡೂರ್. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ವಿನಯ ಬಾಡೂರ್. ಇನ್ನು ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡಕ್ಕಿರುವ ಶಾಶ್ವತ ಫಲಕ ನಗದು 2025. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಇಟ್ಸ್ ನನ್ ಅದರ್ ದನ್ ಯುವಧಾರ ಕನ್ನಟ್ಟಿಪಾರ. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಯುವಧಾರ ಕನ್ನಟ್ಟಿಪಾರ. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಯುವಧಾರ ಕನ್ನಟ್ಟಿಪಾರ. Congratulations once again. ಇನ್ನು ಕ್ರೀಡಾಕೂಟದ ರನ್ನರ್ಸ್ ಅಪ್ ದ್ವಿತೀಯ ಸ್ಥಾನ. ಕ್ರೀಡಾಕೂಟದ ಆರಂಭದಿಂದ ಬಹಳಷ್ಟು ಉತ್ತಮ ಪ್ರದರ್ಶನವನ್ನ ನೀಡಿ ಫೈನಲ್ ಪ್ರದರ್ಶನದಲ್ಲಿ ಎಲ್ಲೋ ಒಂದೆಡೆ ಅಲ್ಪ ಎಡವಿದೆ ಈ ತಂಡ. ಆದ್ರೂ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟಿದೆ. ರನ್ನರ್ಸ್ ಅಪ್ ಆಫ್ ದಿಸ್ ಕಾಂಪಿಟಿಷನ್ ಗೋಸ್ ಟು ಕುತ್ತಿಯಾಳ ಶ್ರೀ ಕೂಡ್ಲು. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಕುತ್ತಿಯಾಳ ಶ್ರೀ ಕೂಡ್ಲು. ಶೆಟ್ರ್ ಬಲೆ ಶೆಟ್ರ್ ಮೂಲ ಬಲೆ. Once again, congratulations all the team players of Kuttiyala Sri Kudlu.
ದೂರದ ತಮಿಳುನಾಡಿನಿಂದ ಬಂದು ಇಲ್ಲಿ ಆಡಿ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ವಿಶೇಷವಾದಂತ ಕರತಾಳನದ ಆಶೀರ್ವಾದ ಈ ತಂಡದ ಆಟಗಾರರಿಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್. ಇನ್ನು SKP ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟಂಗರಡ್ಕ ಹಮ್ಮಿಕೊಂಡಂತ ಬೆಳ್ಳಿ ಹಬ್ಬದ ಸಲುವಾಗಿ ಹಮ್ಮಿಕೊಂಡಂತ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. 28 ತಂಡಗಳ ಭಾಗವಹಿಸಿದೆ. 28 ತಂಡಗಳ ಪೈಕಿ ಬಲಿಷ್ಠ ತಂಡವಾಗಿ ಸೋಲನ್ನ ಕಾಣದೆ ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಡುವಂತ ತಂಡ ಇಟ್ಸ್ ನನ್ ಅದರ್ ದನ್ ಸೆವೆನ್ಸ್ ಅಂಬಿಲಡಿಗ. ಕಂಗ್ರಾಚುಲೇಷನ್ಸ್ ಆಲ್ ದ ವಿನ್ನಿಂಗ್ ಟೀಮ್ ಪ್ಲೇಯರ್ಸ್ ಆಫ್ ಸೆವೆನ್ಸ್ ಅಂಬಿಲಡಿಗ. Yes, thank you. Once again, congratulations all the champion team. ಇನ್ನು ಈ ಕ್ರೀಡಾಕೂಟದ ತೀರ್ಪುಗಾರಿಕೆಯಲ್ಲಿ ವಿಶೇಷವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದಂತ 2 ತೀರ್ಪುಗಾರರು ಯಾವುದೇ ಬದಲಾವಣೆಗಳಿಲ್ಲದೆ ಇಬ್ಬರು ತೀರ್ಪುಗಾರರು ಇಡೀ ಕ್ರೀಡಾಕೂಟದ 27 ಸ್ಪರ್ಧೆಗಳನ್ನ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಶರೀಫ್ ಮಲಂಗರ್ ಅವರನ್ನ ಬರಮಾಡಿಕೊಡ್ತಾ ಇದ್ದೇನೆ. ಶರೀಫ್ ಮಲಂಗರ ದಯವಿಟ್ಟು ಬನ್ನಿ, ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಶರೀಫ್ ಮಲಂಗರ, ಶರೀಫ್ ಮಲಂಗರ ಧನ್ಯವಾದಗಳು. ಇನ್ನೋರ್ವ ತೀರ್ಪುಗಾರರು ನಮ್ಮವರೇ ಆಗಿರುವಂತ ಗಣೇಶ್ ಸಬ್ರಗಾಜೆ, ತಾವುಗಳು ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಗಣೇಶ್ ಸಬ್ರಗಾಜೆ, ಇನ್ನು ಈ ಕ್ರೀಡಾಕೂಟಕ್ಕೆ ಅತ್ಯುತ್ತಮವಾದಂಥ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ದೋಸ್ ಲೈಟ್ ಅಂಡ್ ಸೌಂಡ್ಸ್ ಬಂಬ್ರಾಣ, ಇದರ ಸುರೇಶ್ ಬಾಬು ಇವರು ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಇನ್ನು ರಮೇಶ್ ಅವರಿಗೆ ಪ್ರತ್ಯೇಕವಾಗಿ ಮತ್ತೊಂದು ಸ್ಮರಣಿಕೆ ಇದೆ. ಈಗ ನೀಡಿದ್ದು ಸಂಸ್ಥೆಗೆ, ಈಗ ಕುಡಂಜುಂಡು ಬಲೆ ಆಪರೇಟಿಂಗ್ ಮಲ್ತನಂಚಿನ ಸುರೇಶ್ ಬಾಬು ಮೇರೆಗೆ ಕುಡಂಜಿ ಸ್ಮರಣಿಕೆ ಉಂಟು. ಇನ್ನು ನೇರ ಪ್ರಸಾರದಲ್ಲಿ ಈ ಇಡೀ ಕ್ರೀಡಾಕೂಟವನ್ನ ನೇರ ಪ್ರಸಾರದಲ್ಲಿ ಬಿತ್ತರಿಸಿದಂತ ಕಾಸರಗೋಡಿನ ಟಿವಿ ಮಾಧ್ಯಮ, ಯೂಟ್ಯೂಬ್ ಚಾನಲ್ ನಮ್ಮ ಮೀಡಿಯಾ 24x7 ಮಂಜೇಶ್ವರ, ಇದರ ಸಿಬ್ಬಂದಿ ವರ್ಗದವರು ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಇನ್ನು ಕ್ರೀಡಾಕೂಟದ ವೀಕ್ಷಕ ವಿವರಣೆಗಾರರಾಗಿ ಉದ್ಘೋಷಕರಾಗಿ ಸಹಕಾರವನ್ನು ಕೊಟ್ಟಂತ ನಮ್ಮ ರಾಕ್ಷಸ ಖ್ಯಾತಿಯ JP ಕಡತೂರು, ತಮಗೆ ಸ್ಮರಣಿಕೆ ಧನ್ಯವಾದಗಳು. ಥ್ಯಾಂಕ್ ಯು JP ಕಡತೂರು. ಹಲೋ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಟ್ಟಂದದಲ್ಲಿ ಸಹಕರಿಸಿದ ಉದ್ಘೋಷಕರಾಗಿರತಕ್ಕಂತಹ ನಮ್ಮ ಜೊತೆಗಾರರು ಶರತ್ ಬೇಕೂರು, ಇವರಿಗೆ KG ವಿಭಾಗದ ಕಬಡ್ಡಿಯ ಧ್ವನಿ ಎಂದೇ ಗುರುತಿಸಲ್ಪಟ್ಟಂತಹ ಶರತ್ ಬೇಕೂರು ಇವರಿಗೆ ಸ್ಮರಣಿಕೆ ಹಾಗೂ ಪುಸ್ತಕವನ್ನು ನೀಡಿ ಗೌರವಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ
ಏನ ಎಕಡೆ ಪಂಡ್ರೆ ಮರತೆ ಕಮಿಟಿ ತಕ್ಕಲ ಒಂಜಿ ಕ್ಷಮೆ ಪಡು ಈತ 11 ವರ್ಷ ಕಬಡ್ಡಿ ನಿರೂಪಣೆ ಮಲ್ತೊಂದು ಲ್ಯಾಂಡ ಸುರೂತ ಸರ್ತಿ ಒಂಜಿ ಬುಕ್ಕುನು ಈ ನಮನ ಇಂಚ ನಮ್ಮ ಟೀಮ್ ಗಾವಡ್ ಅತಂಡ ಪ್ರತಿಯೊಂಜಿ ಇಂಡಿವಿಜುವಲ್ ಆದ ಕೊರಪುನಂಚಿನ ವಿಶೇಷತೆ ಒಂದು SKP ಕಿದೂರದ ಮಲ್ಲ ಸಾಧನೆ ಸುರೂತ ಸಾಧನೆ ದಿನ ನನಾತ್ ಟೀಮ್ ದಕ್ಲ ಫಾಲೋ ಮಲ್ಪಡು ಕೇವಲ ಕ್ರೀಡೆ ಮಾತ್ರ ಜ್ಞಾನಲ ಬುಡಬಡ ಪನ್ಪುನಂಚಿನ ಉದ್ದೇಶದ ಇಂಚಿನ ಒಂಜಿ ಪುಸ್ತಕನ ಕೊಡ್ತಾರೆ ಅವಳ ನಮ್ಮ ನೆಚ್ಚಿನ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಬೆರ್ನ ಆತ್ಮ ಚರಿತ್ರೆ ಉಪ್ಪುನಂಚಿನ ಬುಕ್ ಕೊಡ್ತಾರೆ ಐಕ್ ಮಾತ ಇಡೀ ಒಂಜಿ ತಂಡಗ ಅಭಿನಂದನೆ ಸಲ್ಲಿಸುವ ಒಂದು ಏರ್ನ ತರೇಟ ಬತ್ತನಂಚಿನ ಐಡಿಯಾ ಗೊತ್ತುಜಿ ಈ ಐಡಿಯಾ ಬತ್ತನೆ ನಮ್ಮ ಕ್ಲಬ್ದ ಮೆಂಬರ್ ಆಯ್ನ ಡಾಕ್ಟರ್ APJ ಅಬ್ದುಲ್ ಕಲಾಂನ ಫ್ಯಾನ್ ಆಯ್ನ ಮಿಸ್ಟರ್ ಜಯು ಜಯರಾಜ್ ಮಿಸ್ಟರ್ ಜಯರಾಜ್ ಜಯು ಬೇರೆಗೆ ಪ್ರತ್ಯೇಕ ಧನ್ಯವಾದಗಳು. ಅವು ಮಾತ್ರ ತೆಂಕ್ಲೆಗ್ ಮಲ್ಲ ಮೊತ್ತದ ಸ್ಪಾನ್ಸರ್ಲಾರು ಕೊಡ್ತೇವೆ. ಈ ಸಂದರ್ಭ ಪ್ರತ್ಯೇಕವಾದ ಆರೆಗ್ಲ ಎಂಕ್ಲ ಮೊಮೆಂಟ್ ಕೊರತ ಆರ್ನ ಈ ಎಡ್ಡೆ ಮನಸ್ಸಿಗೆ ಸೊಲ್ಮೇಲೆ ಸಂದ ಒಂದಿಲ್ಲ ಅಂಚನೆ ಡಾಕ್ಟರ್ APJ ಅಬ್ದುಲ್ ಕಲಾಂನ ಜೀವನ ಚರಿತ್ರೆಯನ್ನು ಓದೊಂದು ಆರ್ನ ಕನಸನ್ನು ನನಸು ಮಲ್ಪಡ್ಬಂಡೊಂಜಿ ಕೋರಿಕೆ ಒಂಜಿ ವಿನಂತಿ ಎಂಕ್ಲ ಮಾತಾ ಕ್ಲಬ್ದ ಮೆಂಬರ್ನಕ್ಲ. ಥ್ಯಾಂಕ್ ಯು. ಜೊತೆಯಲ್ಲಿ ಪ್ರಸ್ತುತ ಬಹುಮಾನ ವಿತರಣೆಯನ್ನ ಮಾಡಿಕೊಟ್ಟಂತ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಜೊತೆಯಲ್ಲಿ ಸಹಕಾರವನ್ನ ಕೊಟ್ಟಂತ ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ಸಹಕಾರವನ್ನ ಕೊಟ್ಟಂತ ಎಲ್ಲ ವ್ಯಕ್ತಿಗಳಿಗೂ ಸಂಸ್ಥೆಗಳಿಗೂ ಸಂಘ ಸಂಸ್ಥೆಗಳಿಗೂ ಅಥವಾ ವ್ಯಕ್ತಿಗಳಿಗೂ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸುವ ಮೂಲಕ ಧನ್ಯವಾದವನ್ನ ಸಲ್ಲಿಸುವ ಮೂಲಕ ಇನ್ನಷ್ಟು SKP ಹಮ್ಮಿಕೊಳ್ಳುವಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮ ಸಹಕಾರ ಇರಲಿ ಅನ್ನುವಂತ ಆಶಯದೊಂದಿಗೆ SKP ಹಮ್ಮಿಕೊಂಡಂತ ಈ ಒಂದು ಕ್ರೀಡಾಕೂಟಕ್ಕೆ ಪೂರ್ಣ ಚುಕ್ಕಿಯನ್ನ ಇಡ್ತಾ ಇದ್ದಾವೆ. ಕಾರ್ಯಕ್ರಮದ ನಿರೂಪಣೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೆ ವಿಶೇಷವಾಗಿ ನನ್ನ ಗೆಳೆಯ ಪ್ರಮೋದ್ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿಯನ್ನ ಇಡ್ತಾ ಇದ್ದಾವೆ. ಧನ್ಯವಾದಗಳು. ಕೊನೆಯದಾಗಿ SKP ಗ್ರೌಂಡಲ್ಲಿ ಈಗ DJ ಎಲ್ಲ ಮಕ್ಕಳು ಮತ್ತು ಯುವಕರು ಯುವತಿಯರು ಅಜ್ಜರು ಅಜ್ಜಿಯಂದರು ಎಲ್ಲರೂ ಸೇರಬೇಕಾಗಿ ಅಪೇಕ್ಷೆ. ಸಹಕರಿಸಿದ ಎಲ್ಲರಿಗೂ ಥ್ಯಾಂಕ್ ಯು. ಓವರ್ ಟು ಮಿಸ್ಟರ್ ಸುರೇಶ್.